ಚೈವ ಬ್ರವೀಷಿ ಮೇ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ. ನೀನು ನಿತ್ಯನು, ದಿವ್ಯನು, ಆದಿಪುರುಷನು. ನಿನಗೆ ಹುಟ್ಟಿಲ್ಲ. ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ? ಸರ್ವಮೇತ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಹರೇ ಕೃಷ್ಣ. ಎಲ್ರಿಗೂ ಕೇಳಿಸ್ತಾ ಇದೆಯಾ ಧ್ವನಿ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಒಂದು ನಿಮಿಷದ್ದು ಕೀರ್ತನೆ ಮಾಡೋಣ, ಹಾಗೆ ಸ್ಟಾರ್ಟ್ ಮಾಡೋಣ. ಓಕೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತ ಇವತ್ತಿನ ಈ ಕ್ಲಾಸು ಅಧ್ಯಾಯ 10 ವಿಭೂತಿ ಯೋಗ ಅಥವಾ ಭಗವಂತನ ಐಶ್ವರ್ಯ, ಭಗವಂತ ಅವನ ವಿಸ್ತರಣೆಯ ಬಗ್ಗೆ, ಅವನ ಐಶ್ವರ್ಯದ ಬಗ್ಗೆ ಇವತ್ತು ನಾವು ಅರ್ಥ ಮಾಡಿಕೊಳ್ಳಲಿಕ್ಕಿದ್ದೇವೆ. ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಕ್ಲಾಸಿಗೆ. ಹರೇ ಕೃಷ್ಣ. ಓಕೆ, ನಾವು ಈಗ ಪ್ರಾರ್ಥನೆಯೊಂದಿಗೆ ಇವತ್ತಿನ ಧ್ಯಾನ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಗದಾಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪದೇ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೇ. ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೇ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ,
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ಕೃಷ್ಣ. ಧನ್ಯವಾದಗಳು. ಸೊ ನಿನ್ನೆ ಭಗವಂತ ನಿನ್ನೆ ರಾಜವಿದ್ಯೆ ಈ ಭಗವದ್ಗೀತೆ ಅನ್ನುವಂತಹದ್ದು ಏನು ಅತ್ಯಂತ ರಹಸ್ಯವಾದಂತಹ ಜ್ಞಾನವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ಇದು ರಾಜವಿದ್ಯೆ ಅನ್ನುವಂತಹದ್ದು. ಹೇಗೆ ಭಗವಂತನ ನಾವು ಸತತವಾಗಿ ಕೀರ್ತನೆಯನ್ನ ಮಾಡೋದ್ರಿಂದ ಯಾರು ನಮಾಂ ದುಷ್ಕೃತನೋ ಮಾಡ, ಯಾರು ಭಗವಂತನನ್ನ ನಮಿಸುವುದಿಲ್ಲ, ದುಷ್ಕೃತ್ಯಗಳನ್ನ ಮಾಡ್ತಾರೆ, ರಾಕ್ಷಸಿ ಪ್ರಭಾವದವರು. ಹಾಗೆ ಯಾರು ಭಗವಂತನ ದೈವಿ ಸ್ವಭಾವದವರು ಹೇಗಿರ್ತಾರೆ, ಅನನ್ಯ ಚಿಂತೆಯಂತೋ ಮಾ ಯಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ. ಸೊ ಮತ್ತೆ ಯಾರು ಪುಣ್ಯಕರ್ಮಗಳನ್ನ ಮಾಡಿ ಪುಣ್ಯಗಳನ್ನ ಸಂಚಯಿಸಿಕೊಂಡ್ರೆ ಹೇಗೆ ಅವರು ಸ್ವರ್ಗಕ್ಕೆ ಹೋಗಿ ಮತ್ತೆ ಬರಬೇಕು ಮೃತ್ಯು ಲೋಕಕ್ಕೆ ಅನ್ನುವಂಥದ್ದನ್ನು ಸಹಿತ ಹೇಳ್ತಾನೆ. ಅದರಿಂದ ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ನಮಸ್ಕರು. ಆದ್ರಿಂದ ಅವನು ಹೇಳ್ತಾನೆ ಕೊನೆಗೆ ನನ್ನನ್ನ ಮನ್ಮನಾಭವ ಮದ್ಭಕ್ತ, ಯಾವಾಗಲೂ ನನ್ನನ್ನ ಕುರಿತು ಚಿಂತಿಸು. ನಾವು ಹೇಗೆ ಭಗವಂತನನ್ನ ಕೃಷ್ಣನ ದ್ವಿಭುಜ ಭಗವಂತನ ಕೃಷ್ಣನನ್ನಾಗಿ ನಾವು ಯಾವಾಗಲೂ ಅವನನ್ನು ಆರಾಧಿಸಬೇಕು ಅನ್ನುವಂಥದ್ದು. ಸೊ ಆದ್ರಿಂದ ಅವನನ್ನ ಯಾವಾಗಲೂ, ಅದು ಮಾಧುರ್ಯ ಭಕ್ತಿ ಅಂತ ಕರೆಯಲಾಗುತ್ತೆ. ನಾವು ವಿವಿಧ ಭಕ್ತಿಯ ಬಗ್ಗೆ ನಾವು 12ನೇ ಅಧ್ಯಾಯದಲ್ಲಿ ಇನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲಿಕ್ಕಿದ್ದೇವೆ. ಸೊ ಇನ್ನು ಅಂದ್ರೆ ವಿಶೇಷವಾಗಿ ಕೊನೆಯದಾಗಿ ಬರುವಂತಹದ್ದೇ ನಮ್ಮ ಅಂದ್ರೆ ಭಕ್ತಿಯ ಯೋಗದ ಕೊನೆಯ ಹಂತ, ಅದು ಮಾಧುರ್ಯ ಭಕ್ತಿ. ಅಂದ್ರೆ ಭಗವಂತನ ಜೊತೆಗೆ ಪ್ರೇಮ ನಿವೇದನೆ, ಅವನಿಗೆ ನಾವು ಮಾಡುವಂತಹದ್ದು ಪ್ರೇಮ ನಿವೇದನೆ. ಸೊ ಅದು ಅವನು ಹೇಳ್ತಾ ಇದ್ದಾನೆ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜ. ಯಾರು ನನ್ನನ್ನ ಮನಸ್ಸಿನಲ್ಲಿ ಯಾವಾಗಲೂ ನನ್ನ ಕುರಿತು ಚಿಂತಿಸ್ತಾರೆ, ನನಗೆ ನಮಸ್ಕಾರ ಮಾಡ್ತಾರೆ. ಸೊ ಆದ್ರಿಂದ ಅವನು ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಇದನ್ನು ಮಾಡು ಅಂತ. ಸೊ ಇದು ನಿನ್ನೆಯ ಅಧ್ಯಾಯದ ತಾತ್ಪರ್ಯ ಸಾರಾಂಶ. ಆದ್ರೆ ಇವತ್ತಿನ ಅಧ್ಯಾಯದಲ್ಲಿ ನಾವು ಭಗವಂತನೇ ಪ್ರತಿಯೊಂದರ ಮೂಲ ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ. ಈ ಚತುಶ್ಲೋಕಿ ಭಗವದ್ಗೀತಾ ಅನ್ನುವಂಥದ್ದು 8ರಿಂದ 11 4 ಶ್ಲೋಕಗಳು. ಅದು ಭಗವದ್ಗೀತೆಯ ಸಾರಾಂಶವನ್ನೇ ನಮಗೆ ಸಾರವನ್ನೇ ಹೇಳತ್ತೆ. ಮತ್ತೆ ಅರ್ಜುನ ಹೇಳ್ತಾನೆ, ನಿನ್ ಬಗ್ಗೆ ಇನ್ನೂ ಕೇಳ್ಬೇಕನ್ಸತ್ತೆ, ಇನ್ನೂ ಹೇಳು ಅಂತ. ಅವನು ಭಗವಂತ ಹೇಳ್ತಾನೆ, ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. ಪ್ರತಿಯೊಂದರಲ್ಲಿ ನಾವು ಯಾಕೆ ದೇವರನ್ನ ನೋಡ್ತೀವಿ, ಭಗವಂತನನ್ನ ನೋಡ್ತೀವಿ ಅನ್ನೋದು ನಿಮಗೆ ಪೂರ್ತಿಯಾಗಿ ಇವತ್ತಿನ ಅಧ್ಯಾಯದಲ್ಲಿ ಅರ್ಥವಾಗತ್ತೆ. ಹರೇ ಕೃಷ್ಣ. ಒಂದೇ ನಿಮಿಷ. ಒಂದು ನಿಮಿಷ. ಓಕೆ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರ ಬಿಂದುಗಳಿಗೆ ವಂದಿಸ್ತಾ ಇವತ್ತಿನ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಶ್ರೀ ಭಗವಾನ್ ಉವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಪ್ರಭುಜಿ ಓದ್ಲಾ ಪ್ರಭುಜಿ ನಾನು? ಹಾ ಓದಿ ಮಾತಾಜಿ. ಭಾಗ್ಯ ಮಾತಾಜಿ ಹೋಗಿ ಅನ್ಮ್ಯೂಟ್ ಮಾಡಿದ್ದೀರ. ದೇವೋತ್ತಮ ಪರಮ ಪುರುಷನು ಹೀಗೆಂದು ಹೇಳಿದನು, ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಹರಿ ಓಂ. ಈಗ ರಹಸ್ಯವಾದ ಜ್ಞಾನವನ್ನೇ ಅವನು ಹೇಳ್ತಾ ಇದ್ದಾನೆ. ರಹಸ್ಯವಾದ ಜ್ಞಾನದಲ್ಲಿ ಈಗೆಷ್ಟು ಜ್ಞಾನ ಕೊಟ್ಟಿದ್ದಾನೆ, ಅದಕ್ಕಿಂತ ಹೆಚ್ಚಿನ ಜ್ಞಾನವನ್ನ ಈಗ ಅವನು ಈ ಅಧ್ಯಾಯದಲ್ಲಿ ಕೊಡ್ತಾ ಇದ್ದಾನೆ. ಅದರಿಂದ ಅವನು ಹೇಳ್ತಾನೆ ಮಹಾಭಾವವಾದ ಅರ್ಜುನನ ಮಹಾಭಾವು ಅಂತ ಕರೀತಾನೆ. ಸೊ ಇಲ್ಲಿ ಅದರಿಂದ ಅವನು ಇನ್ನೂ ಹೆಚ್ಚು ಜ್ಞಾನವನ್ನ ಕೊಡ್ತಾ ಇದ್ದಾನೆ. ಈಗ ಅರ್ಜುನ ಅವನಿಗೆ ಬಹಳ ಪ್ರಿಯ. ಒಂದ್ಸಲ ಏನಾಗತ್ತಂತೆ ಅಂದ್ರೆ, ಮಹಾಭಾರತ ಯುದ್ಧಕ್ಕಿಂತ ಮೊದಲು ಯಾರಿಗಾದ್ರೂ ಈ ಕಥೆ ಗೊತ್ತಿದ್ಯಾ? ಚಿತ್ರ ನೋಡ್ತಿದ್ದೀರಲ್ಲ, ಯಾರಾದ್ರೂ ಗೊತ್ತಿದೆ. ಹರೇ ಕೃಷ್ಣ ಪ್ರಭುಜಿ ಗೊತ್ತಿದೆ. ದುರ್ಯೋಧನ
ದುರ್ಯೋಧನ ಮತ್ತೆ ಶ್ರೀಕೃಷ್ಣ ಪರಮಾತ್ಮರು ಶ್ರೀಕೃಷ್ಣ ಅರ್ಜುನನು ಮತ್ತೆ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮರ ಹತ್ರ ಸಹಾಯ ಕೇಳಕ್ ಬರ್ತಾರೆ, ಯುದ್ಧಕ್ಕೆ ನನಗೆ ನಿಮ್ಮ ಸಹಕಾರ ಬೇಕು ಅಂತ ಹೇಳಿ ಪ್ರಭುಜಿ. ಓಕೆ, ಏನಾಗತ್ತೆ, ಅರ್ಜುನ ಬರ್ತಾನೆ, ಕೃಷ್ಣ ನೋಡಿ ಅವನ ನಾಟಕ ಇದೆಲ್ಲ ಗೊತ್ತು ಅವನಿಗೆ. ಕೃಷ್ಣ ಅವರಿಬ್ರು ಬರ್ತಾರೆ ಅನ್ನೋದು ಅವನಿಗೆ ಗೊತ್ತಿರತ್ತೆ. ಅವನೇನ್ ಮಾಡ್ತಾನೆ, ಮಲಗ್ತಾನೆ, ನಿದ್ರೆ ತರ ಆಕ್ಟಿಂಗ್ ಮಾಡ್ತಾನೆ. ಅವ್ರು ಬರುವಾಗ ಅವನೇನ್ ಮಾಡ್ತಾನೆ, ದುರ್ಯೋಧನ ಅಂದ್ರೆ ಅರ್ಜುನ ಬರ್ತಾನೆ, ಕೃಷ್ಣನ ಎಚ್ಚರಾಗಿಲ್ಲ, ಅವನ ಎಚ್ಚರಾಗೋ ತನಕ ಕಾಯ್ಬೇಕಂತ ಅವನ ಕಾಲಲ್ಲಿ ಕುತ್ಕೊಳ್ತಾನೆ. ದುರ್ಯೋಧನ ಬರ್ತಾನೆ, ಅಲ್ಲಿ ಅವನ ತಲೆ ಮೇಲೆ ಇರುವಂತಹ ಸಿಂಹಾಸನ ಇದೆಯಲ್ಲ ಅಲ್ಲಿ ಕುತ್ಕೊಳ್ತಾನೆ. ಯಾಕೆಂದ್ರೆ ನಾನು ಯುವರಾಜ, ನಾನ್ ಯಾಕೆ ಕಾಲ ಹತ್ರ ಕುತ್ಕೋಬೇಕು ಅಂತ. ಆದ್ರೆ ಕೃಷ್ಣ ಕಣ್ಣು ಹೊಡೆದ ತಕ್ಷಣ ಯಾರನ್ನ ನೋಡೋದು? ಕಾಲತ್ರ ಇರೋರು ನೋಡ್ತಾರೆ. ಕಾಲತ್ರ ಇರೋ ನಾವು ಯಾವಾಗಲೂ ಭಗವಂತನ ಪಾದವನ್ನ ನೋಡ್ಬೇಕು, ಅವನು ನಮ್ಮನ್ನ ನೋಡ್ತಾನೆ. ಅದರಿಂದ ಸೊ ಅವನು ಎದ್ದ ತಕ್ಷಣ ಅರ್ಜುನನನ್ನ ನೋಡ್ತಾನೆ. ಅರ್ಜುನನ ನೋಡಿದ ತಕ್ಷಣ ಅರ್ಜುನ ಏನು ಯಾಕೆ ಬಂದೆ ಅಂತ ಹೇಳ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ನಾನು ಮೊದಲು ಬಂದಿದ್ ನಾನು, ನೀನು ನನ್ನ ಹತ್ರ ಕೇಳ್ಬೇಕು. ಅವನು ಹೇಳ್ದ ಆಗ ಕೃಷ್ಣ ಹೇಳ್ತಾನಂತಿಲ್ಲ, ನಾನು ನೋಡಿದ್ದೀನಿ, ನಾನು ಅವನ ಹತ್ರನೇ ಮೊದಲು ಮಾತಾಡ್ಬೇಕು, ನಾನು ಅವನನ್ನೇ ಮೊದಲು ನೋಡಿದ್ದು ಅಂತ. ಆಗ ಅರ್ಜುನ ಹೇಳ್ತಾನಂತೆ, ಹೀಗೆ ನಾವು ಯುದ್ಧಕ್ಕೆ ಬಂದಿದ್ದೇವೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ನಾನು ಯುದ್ಧ ಮಾಡುವುದಿಲ್ಲ, ನಾನು ಶಸ್ತ್ರ ಎತ್ತುವುದಿಲ್ಲ, ನಾನು ಒಂದು ಪಕ್ಷದಲ್ಲಿದ್ರೆ ನನ್ನ ಸೈನ್ಯ ಇನ್ನೊಂದು ಪಕ್ಷದಲ್ಲಿ ಇರುತ್ತೆ, ನಿಮ್ಗೆ ಯಾವ್ದು ಬೇಕು ಕೇಳು. ಅರ್ಜುನ ಹೇಳ್ತಾನೆ, ಕೃಷ್ಣ ಇದ್ರೆ ಸಾಕು. ಕೃಷ್ಣ ದುರ್ಯೋಧನಿಗೆ ಬಹಳ ಖುಷಿ ಆಗತ್ತೆ. ಓ, ಏನಂದ್ರೆ ಕೃಷ್ಣ ಯುದ್ಧ ಮಾಡೋದಿಲ್ಲ, ಶಸ್ತ್ರನೂ ಎತ್ತುವುದಿಲ್ಲ, ಅವನು ನಮ್ಮ ಪಕ್ಷಕ್ಕೆ ಯಾಕೆ? ಅವನ 8 ಅಕ್ಷೋಹಿಣಿ ಸೈನ್ಯ ಅದು ಇಲ್ಲಿಗೆ ಸಿಗತ್ತೆ ಇವನಿಗೆ. ಓ, ಅಷ್ಟೊಂದು ದೊಡ್ಡ ಸೈನ್ಯ ಸಿಗತ್ತಲ್ಲ ನನಗೆ, ನಾರಾಯಣಿ ಸೈನ್ಯ, ಭಗವಂತನ ನಾರಾಯಣಿ ಸೈನ್ಯ ಸಿಗತ್ತಲ್ಲ, ಬಹಳ ಖುಷಿ ಆಗತ್ತೆ ಅವನಿಗೆ. ಸೊ ಇದು ಅಂದ್ರೆ ಸಾತ್ವಿಕರಿಗೂ ರಾಜಸರಿಗೂ ಇರುವಂತಹ ವ್ಯತ್ಯಾಸ ಒಂದು. ಇನ್ನೊಂದು ಭಗವಂತನ ವ್ಯವಸ್ಥೆ ನೋಡಿ ಯಾವ ತರ, ನಾವು ಭಗವಂತನ ಪಾದವನ್ನ ಯಾವಾಗ್ಲೂ ನೋಡಬೇಕು ಅನ್ನುವಂಥದ್ದು, ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು. ಆದ್ರಿಂದ ಅವನು ಹೇಳ್ತಾನೆ, ಅತ್ಯಂತ ಪ್ರಿಯನಾದವನು ಯಾರು? ಅರ್ಜುನ ಕೃಷ್ಣನಿಗೆ, ಅವನ ಸ್ನೇಹಿತ ಅನ್ನೋದನ್ನ ಮಾತನ್ನ ಹೇಳ್ತಾನೆ. ನಮೇ ವಿದುಃಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ ಸುಮಿತ್ರಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು, ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲ. ಧನ್ಯವಾದ ಗುರುಜಿ. ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ನಾನು ಮೂಲನು, ಯಾಕೆಂದ್ರೆ ಅವ್ರು ಯಾರೋ ನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಒಂದ್ಸಲ, ಈಗ ಒಂದು ಚಿಕ್ಕ ಉದಾಹರಣೆ ಮಾತಾಜಿ, ನೀವು ನಿಮ್ಮ ತಂದೆಯನ್ನ ನೋಡಿದ್ದೀರಾ? ನೋಡಿದ್ದೀನಿ ಗುರುಜಿ. ನಿಮ್ಮ ಅಜ್ಜನ ತಂದೆಯನ್ನ ನೋಡಿದ್ದೀರಾ? ಇಲ್ಲ ಗುರುಜಿ. ಅಜ್ಜನ ತಂದೆಯನ್ನ ನೋಡಿದ್ದೀರಾ? ಮುತ್ತಜ್ಜನನ್ನ ನೋಡಿದ್ದೀರಾ? ಇಲ್ಲ ಗುರುಜಿ. ಈಗ ನಿಮ್ಗೆ ನಾನು ಮುತ್ತಜ್ಜನ ಬಗ್ಗೆ ಏನಾದ್ರು ಹೇಳಿ ಅಂದ್ರೆ ಹೇಳಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಯಾಕಂದ್ರೆ ನಾವು ಕಷ್ಟ ಆಗತ್ತೆ. ಅಂದ್ರೆ ನಾವು ಹೇಳೋದು ಜನರೇಷನ್ ಹಿಂದೆ ಹೋಗಿ ಅವ್ರ ಬಗ್ಗೆ ನಮ್ಗ ನೋಡಿ, ನಂಗೆ 2 ಜನರೇಷನ್ ಹಿಂದೆ, ಅಂದ್ರೆ ಭಗವಂತ ಎಲ್ಲಕ್ಕಿಂತ ಮೊದಲು ಇದ್ದವನು, ಅವನ ಬಗ್ಗೆ ಯಾರು ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ? ಈಗ ನಾವು ಜನರೇಷನ್ ಇದ್ದಾಗ ನಮ್ಮ ವೇದಗಳು ಏನ್ ಹೇಳುತ್ತೆ, ಮಹರ್ಷಿಗಳು ಏನ್ ಹೇಳ್ತಾರೆ, ಗುರು, ಅದರಿಂದ ಗುರು ಪರಂಪರೆ ಅನ್ನುವಂತಹದ್ದು ಬಂದಿರುವಂತಹದ್ದು ಭಗವಂತನನ್ನ ಕುರಿತಾಗಿ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರನೇ. ಈ ಗುರು ಏನ್ ಮಾಡ್ತಾನೆ, ಈ ಗುರುವಾಣಿ ಅನ್ನುವಂತಹದ್ದು ಭಗವಂತನ ವಾಣಿ. ಗುರು ನಮ್ಗೆ ಆ ಪರಂಪರೆಯಿಂದ ಬಂದಂತಹ ಗುರು, ಆ ಪರಂಪರೆಯಿಂದ ಏನು ಜ್ಞಾನ ಇದೆ ಅದನ್ನ ಆಸ್ ಇಟ್ ಈಸ್ ಹೇಳ್ಕೊಂಡು ಬರ್ತಾನೆ. ಅವನದಾದ ಬೇರೆ ಏನೂ ಇರುವುದಿಲ್ಲ. ಹೌದಾ ಅಲ್ಲ? ಆದ್ರಿಂದ ಈ ಪರಂಪರೆ ಅನ್ನುವಂಥದ್ದು ಬಹಳ ಮುಖ್ಯ. ಇಲ್ಲ ಅಂದ್ರೆ ನಮ್ಗಿದು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪರಂಪರೆಯಲ್ಲಿರುವಂತಹ ಗುರುವಿಂದ ಮಾತ್ರ ನಾವು ಇದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಹೇಳ್ತಾನೆ. ದೇವತೆಗಳಿಗೆ ಮತ್ತೆ ಮಹರ್ಷಿಗಳಿಗೆ ಮೂಲ. ಭಗವಂತನನ್ನ ಅವನು ದೇವಕಿಯ ಗರ್ಭದಲ್ಲಿರುವಾಗ ಎಲ್ಲಾ ದೇವತೆಗಳು ಸೇರಿ ಗರ್ಭಸ್ಥ ಸ್ತುತಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಭಗವಂತನನ್ನು ನೋಡ್ಬೇಕು. ಅವರಿಗೂ ನೋಡೋದು ಬಹಳ ಕಷ್ಟ.
ನಾವು ತಳ್ಕೊಂಡಿದೀವಿ. ನಾವು ನಮಗೆ ಭಕ್ತಿಯನ್ನ ಮಾಡ್ಕೊಂಡ್ರೆ ಭಗವಂತ ಒಂದಲ್ಲ ಒಂದ್ ರೀತಿಯಲ್ಲಿ ಕಾಣಿಸ್ಕೊಳ್ತಾನೆ. ಯಾವ್ದಾದ್ರು ಒಂದು ವಿಧದಲ್ಲಿ ಅವನು ಬಂತಾನೆ, ಅಥವಾ ಅವನ ಇನ್ನೊಂದು ಯಾವ್ದಾದ್ರು ಅವನ ವಿಸ್ತರಣೆಯ ರೂಪದಲ್ಲಿ ನಾವು ಅವನಿಗೆ ನೋಡಬಹುದು. ಆದ್ರೆ ದೇವತೆಗಳು ಅಂದ್ರೆ ಅವರು ಸಹಿತ ಭಕ್ತಿಯಲ್ಲಿ ಇರ್ತಾರೆ, ಅವರಿಗೂ ಸಹಿತ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳಬೇಕು, ಅವನು ನೋಡ್ಬೇಕು ಅನ್ನುವಂತಹ ಇದು ಅಂದ್ರೆ ಆ ಗರ್ಭಸ್ತುತಿ ಮಾಡ್ತಾರಂತೆ ಅವರು. ಅವನು ಬರ್ತಾನೆ, ಇನ್ನು ಅವತಾರ ತಾಳ್ತಾ ಇದ್ದಾನೆ ಅಲ್ಲಿ ಅಂತ. ಸೊ ಅವನು ನಾರಾಯಣನ ರೂಪದಲ್ಲಿ ವಸುದೇವ ದೇವಕರಿಗೆ ತನ್ನ ದರ್ಶನವನ್ನು ಕೊಟ್ಟು ಚಿಕ್ಕ ಅದರ ದೇವಕಿಯ ಗರ್ಭವನ್ನ ಧರಿಸ್ತಾನೆ, ಆಮೇಲೆ ಅಲ್ಲಿಂದ ಅವನು ಬರುವಂತದ್ದು. ಸೊ ಆದ್ರಿಂದ ಇವರೆಲ್ಲ ಸೇರಿ ಗರ್ಭಸ್ಥ ಸ್ತುತಿ ಅನ್ನೋದು ಬರುತ್ತೆ ಶ್ರೀಮದ್ ಭಾಗವತಮಲ್ಲಿ. ಆ ಗರ್ಭಸ್ಥ ಸ್ತುತಿಯನ್ನ ಅವರೆಲ್ಲ ಸೇರಿ ಪ್ರಾರ್ಥನೆಯನ್ನ ಮಾಡ್ತಾರೆ ಭಗವಂತನ ಬರುವಿಕೆಗಾಗಿ. ಒಂದ್ ಸೆಕೆಂಡ್. ಓಕೆ. ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಶೋ ಸರ್ವಪಾಪೈ ಪ್ರಮುಚ್ಯತೆ. ಹರೇ ಕೃಷ್ಣ. ಅನಿತಾ ಮಹೇಂದ್ರ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಮಾತಾಜಿ. ಅನಿತಾ ಯಾರು ನನ್ನನ್ನು ಜನ್ಮವಿಲ್ಲದವನು, ಅನುವಾದಿ ಮತ್ತು ಎಲ್ಲಾ ಲೋಕಗಳ ಪರಮ ಪ್ರಭು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಸರಿ ಕಾಣುತ್ತಾರೆ. ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದನೂ ಬಿಡುಗಡೆ ಹೊಂದುತ್ತಾನೆ. ಸೊ ಭಗವಂತನನ್ನ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಓಕೆ. ಯಾರ್ದು ತುಂಬಾ ನಾಯ್ಸ್ ಬರ್ತಾ ಇದೆ? ಪ್ರಭುಜಿ ಯಾರ್ದದು? ನಿಮ್ದೇನಾ? ನಮ್ದೇನಿಲ್ಲ ಪ್ರಭುಜಿ, ಈ ಕಡೆಯಿಂದ ಬೇರೆ ಕಡೆಯಿಂದ ನೋಡಿ ಒಂಚೂರು ಚೆಕ್ ಮಾಡಿ. ಲತಾ ಮೇಡಮ್ ಅಂತ ಯಾರು ಇದಾರೆ? ಲತಾ ಅವ್ರದ್ದು ಶಬ್ದ. ಹೌದಾ? ಇಲ್ಲ, ನಾನು ಡಿಸ್ಟರ್ಬೆನ್ಸ್ ಅಲ್ಲ, ಒಳಗಡೆ ಅಲ್ಲಿ ಮ್ಯೂಟ್ ಮಾಡಿದ್ದೀನಿ. ಓಕೆ ಓಕೆ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಯಾರು ನನ್ನನ್ನು ಜನ್ಮವಿಲ್ಲದವನು ಅಂದ್ರೆ ಭಗವಂತನಿಗೆ ಜನ್ಮ ಇಲ್ಲ. ಇಲ್ಲಿ ನಾವು ತಿಳ್ಕೊಳ್ಬಹುದು ಅವನೇನು ದೈವಿಕ ಗರ್ಭದಿಂದ ಹುಟ್ಟುತ್ತಾನೆ, ಇದೆಲ್ಲ ಅವನ ಲೀಲೆಗಳು. ಅವನಿಗೆ ಜನ್ಮನೂ ಇಲ್ಲ, ಅವನಿಗೆ ಸಾವು ಎನ್ನುವುದೂ ಇಲ್ಲ. ಆದ್ರಿಂದ ಅವನಿಗೆ ಆದಿ ಅಂತ್ಯ ಅನ್ನೋದೇ ಇಲ್ಲ ಭಗವಂತನಿಗೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅದರಿಂದ ಅವನು ಜನ್ಮವಿಲ್ಲದವನಂತ ನಾವು ಅವನನ್ನ ಆ ರೀತಿಯಾಗಿ ತಿಳ್ಕೊಳ್ಬೇಕು. ಕೃಷ್ಣನನ್ನ ಅನಾದಿ ಎಲ್ಲಾ ಲೋಕಗಳ ಪರಮ ಪ್ರಭು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂತಹದ್ದು. ವೇತಿ ಲೋಕ ಮಹೇಶ್ವರಂ ಅಂತ ಹೇಳ್ತಾನೆ ಇಲ್ಲಿ. ವಿಶ್ವದ ಗ್ರಹ ವ್ಯೂಹಗಳ ಪರಮ ಒಡೆಯ ಭಗವಂತ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಅವನು ಎಲ್ಲಾ ದೇವತೆಗಳಿಗೆ ಅಲ್ವಾ, ನಾವು ಕೃಷ್ಣನನ್ನ ಏನ್ ಹೇಳ್ತೇವೆ? ದೇವರ ದೇವ ಅಂತ ಕರೆಯುವಂತಹದ್ದು. ಅವನು ಎಲ್ಲಾ ದೇವತೆಗಳಿಗೆ ಅವನು ದೇವರು ಅನ್ನುವಂತಹದ್ದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಅದರಿಂದ ಈ ಜಗತ್ ಅನ್ನುವಂತಹದ್ದು ಅವನ ಆಜ್ಞೆಯ ಮೇರೆಗೆ ಎಲ್ಲ ನಡೀತಾ ಇರುವಂತಹದ್ದು. ಯಾರು ಇದನ್ನ ಅರ್ಥ ಮಾಡಿಕೊಳ್ತಾನೋ ಅವನು ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆಯನ್ನು ಹೊಂದ್ತಾನೆ. ಭ್ರಾಂತಿ ಇಲ್ಲದೆ ಇರೋದಂದ್ರೆ ಐಹಿಕ ಪ್ರಪಂಚದ 3 ಗುಣಗಳಿಗೆ ಹೊರತಾಗಿರುವಂತಹದ್ದು. ಮಹರ್ಷಯ ಸಪ್ತ ಪೂರ್ವೆ ಚತ್ವಾರೋ ಮನವಸ್ತಥಾ ಮಧ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಾಂ ಪ್ರಜಾಃ. ಹರೇ ಕೃಷ್ಣ. ಯಾರು ಓದ್ತೀರಾ? ರೇಣುಕಾ ಮಾತಾಜಿ ಓದ್ತೀರಾ ಮಾತಾಜಿ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓದ್ತೀನಿ ಪ್ರಭುಜಿ. ಸಪ್ತ ಋಷಿಗಳು ಮತ್ತು ಅವರ ಪೂರ್ವ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು, ನನ್ನ ಮನಸ್ಸಿನಿಂದ ಹುಟ್ಟಿದರು. ವಿವಿಧ ಲೋಕಗಳಲ್ಲಿ ಜೀವಿಗಳೆಲ್ಲ ಅವರ ಸಂತಾನದವರೇ. ಇದು ನೋಡಿ, ಇದು ಬಹಳ ಮುಖ್ಯವಾದ ಶ್ಲೋಕ. ನಾವು ನಮ್ಮ ಮೂಲವನ್ನ ಅರ್ಥ ಮಾಡಿಕೊಳ್ಬೇಕಂದ್ರೆ ಈ ಶ್ಲೋಕವನ್ನ ಅರ್ಥ ಮಾಡಿಕೊಳ್ಳಬೇಕು. ಏನು ಸಪ್ತ ಋಷಿಗಳಿರ್ಲಿ ಅಥವಾ 4 ಅವರ ಪೂರ್ವದ 4 ಮಹರ್ಷಿಗಳಿರ್ಲಿ, ಎಲ್ಲರೂ ನನ್ನಿಂದ ಬಂದವರು, ಈ ವಿಶ್ವದ ಎಲ್ಲ ಜೀವಿಗಳು ಅವರ ಸಂತಾನವೇ ಅನ್ನೋದನ್ನ ಹೇಳ್ತಾನೆ. ಅಂದ್ರೆ ಈಗ ಉದಾಹರಣೆಗೆ ನೀವೆಲ್ಲ ಸಂಕಲ್ಪ ಮಾಡಿಸುವಾಗ ಬ್ರಾಹ್ಮಣರು ನಿಮ್ಮ ಹತ್ರ ಏನು ಕೇಳ್ತಾರೆ? ನಿಮ್ಮ ಗೋತ್ರ ಹೇಳಿ ಅಂತಾರೆ ಅಲ್ವಾ? ಆವಾಗ ನಾವು
ಗೋತ್ರ ಹೇಳ್ತೇವೆ. ಯಾಕೆ ಅಂದ್ರೆ ಆ ಗೋತ್ರ ಎಲ್ಲಿ ಹೋಗತ್ತೆ, ಮೂಲವಾಗಿ ನಾವು ಆ ಸಪ್ತ ಋಷಿಗಳಲ್ಲಿ ಯಾವುದಾದ್ರೂ ಒಂದು ಋಷಿಗಳ ಹೆಸರನ್ನ ತೆಗೆದುಕೊಳ್ಳುವಂತಹದ್ದು. ಅದು ನಮ್ಮ ಸಂತಾನದ ಒರಿಜಿನ್, ಮೂಲ, ನಾವು ಎಲ್ಲಿಂದ ಬಂದಿರುವುದು ಅನ್ನೋದಕ್ಕೆ. ಉದಾಹರಣೆಗೆ ನಾವು ಏನ್ ತಿಳ್ಕೊಳ್ಳೋದು ಏನಂದ್ರೆ, 1 ಸೆಕೆಂಡ್, ಹರೇ ಕೃಷ್ಣ, ಸ್ಕ್ರೀನ್ಸ್. ಸೊ ಇಲ್ಲಿ ನಮ್ಮ ವಂಶವೃಕ್ಷದ ಬಗ್ಗೆ ನಾವು ತಿಳ್ಕೊಳ್ಳುವಂತಹದ್ದು, ಯಾರ್ಯಾರು ಬಂದಿದ್ದಾರೆ ಮೊದಲು ಅಂತ ತಿಳ್ಕೊಳ್ಳಿಕ್ ಹೋದ್ರೆ, ಮೊದಲು ಹುಟ್ಟಿದ್ದಾರೆ ಭಗವಂತನ ಶಕ್ತಿಯಿಂದ ಹುಟ್ಟಿರುವಂತಹವನು ಯಾರು? ಮೊದಲ ಜೀವಿ ಬ್ರಹ್ಮ. ಅವರಿಗೆ ಮೊದಲು ಬ್ರಹ್ಮ ಸನಕ, ಸನಂದ, ಸನಾತನ ಮತ್ತೆ ಸನತ್ ಕುಮಾರ ಅನ್ನುವಂತಹ 4 ಮಹರ್ಷಿಗಳು ಹುಟ್ಟುತ್ತಾರೆ. ಮತ್ತೆ ಆಮೇಲೆ ಮನುಗಳು ಸಹಿತ ರೂಪ ಪಡಿತಾರೆ, ಬ್ರಹ್ಮನ ಸಂತಾನ ಅಂತ ಹೇಳ್ತಾರೆ ಮನುಗಳು. ಸೊ ಅದರಿಂದ ಇವೆಲ್ಲ ಬ್ರಹ್ಮನಿಗಿಂತ ಮೊದಲು ಈ 4 ಮಹರ್ಷಿಗಳು ಸನಕ, ಸನಂದ, ನಾವೇನು ಚತುರ್ಕುಮಾರರು ಅಂತ ಕರೀತೇವೆ, ಚತುಷ್ಕುಮಾರರು ಅಥವಾ ಚತುರ್ಕುಮಾರರು, ಈ 4 ಕುಮಾರರು ಸನಕ, ಸನಂದ, ಸನಾತನ ಮತ್ತೆ ಸನತ್ ಕುಮಾರ ಅನ್ನುವಂಥವ್ರು. ಆಮೇಲೆ ಈ 25 ಮಂದಿ ಮಹರ್ಷಿಗಳು ಬರ್ತಾರೆ ಅದರ ನಂತರ, ಅಂದ್ರೆ 7 ಮತ್ತೆ ಈ ಮನುಗಳು ಎಲ್ಲರೂ ಬ್ರಹ್ಮನಿಂದ, ಸಪ್ತ ಋಷಿಗಳು, ಹೀಗೆ ಇವೆಲ್ಲ ಬಂದ ನಂತರ ಇವರೆಲ್ಲ ಬ್ರಹ್ಮನಿಂದ ಬರುವಂತವರು. ಇವರ ಏನಾಗತ್ತೆ, ಈ ತರ 25 ಮಂದಿ ಮಹರ್ಷಿಗಳಿಂದ ಈ ವಿಶ್ವದ ಸಂತಾನ ಆಗಿದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಅಸಂಖ್ಯಾತ ವಿಶ್ವಗಳಿವೆ, ಅಸಂಖ್ಯಾತ ಲೋಕಗಳಿವೆ ಅನ್ನೋದನ್ನ. ಎಲ್ಲಾ ವಿಶ್ವದಲ್ಲಿಯೂ ಎಲ್ಲಾ ಲೋಕಗಳಲ್ಲಿಯೂ ವಿವಿಧ ಬಗೆಯ ಜನರು ತುಂಬಿ ಹೋಗಿದ್ದಾರೆ, ಜನರಿದ್ದಾರೆ, ಮನುಷ್ಯರಿದ್ದಾರೆ ಅಲ್ಲಿ ಅನ್ನೋದನ್ನ ಶಾಸ್ತ್ರ ಹೇಳತ್ತೆ. ಈ ಪ್ರಜಾಪತಿಗಳ ಸಂತಾನ, ಈ ಎಲ್ಲಾ ಜನರು ಈ 25 ಪ್ರಜಾಪತಿಗಳ ಸಂತಾನ ಅನ್ನೋದನ್ನ ಹೇಳ್ತಾರೆ. ಅದರಿಂದ ಮೊದಲು ಏನ್ ಮಾಡ್ತಾನೆ ಬ್ರಹ್ಮ, 1000 ವರ್ಷ ತಪಸ್ಸನ್ನ ಮಾಡ್ತಾನೆ ಅವನು ಬಂದ ನಂತರ ಭಗವಂತನ ಕುರಿತಾಗಿ. ಆ ರೀತಿಯಾಗಿ ಅವನು ತಪಸ್ಸು ಮಾಡಿದ ನಂತರ ಈ ಸನಕ, ಸನಂದ, ಸನಾತನ, ಸನತ್ ಕುಮಾರ ಅನ್ನುವಂಥವ್ರು ಬರ್ತಾರೆ ಬ್ರಹ್ಮನಿಂದ. ಆಮೇಲೆ ಈ ಸಪ್ತರ್ಷಿಗಳೇ ಬರ್ತಾರೆ. ಈ ಯಾರೇ ಇರ್ಲಿ, ಬ್ರಾಹ್ಮಣರಲ್ಲಿ, ಕ್ಷತ್ರಿಯರಲ್ಲಿ, ಎಲ್ಲರೂ ಭಗವಂತನ ಶಕ್ತಿಯಿಂದ ಬಂದವರು ಅನ್ನೋದನ್ನ ಶಾಸ್ತ್ರ ಹೇಳತ್ತೆ. ಅದರಿಂದ ಬ್ರಹ್ಮನನ್ನ ನಾವು ಪಿತಾಮಹ ಅಂದ್ರೆ ಕೃಷ್ಣನನ್ನ ಪ್ರಪಿತಾಮಹ ಅಂದ್ರೆ ಅಜ್ಜನ್ ಅಂದ್ರೆ ಬ್ರಹ್ಮ ಅಜ್ಜ ಆದ್ರೆ ಕೃಷ್ಣ ಮುತ್ತಜ್ಜ ಅಂತ. ಅವನಿಗಿಂತ ಬ್ರಹ್ಮನ ತಂದೆ ಆಗಿರೋದ್ರಿಂದ ಇದು ನಮ್ಮ ಸಂಕ್ಷಿಪ್ತವಾಗಿ ನಮ್ಮ ವಂಶವೃಕ್ಷ. ಏತಾಂ ವಿಭೂತಿಂ ಯೋಗಂ ಚ ಮಮಯೋ ವೇತಿ ತತ್ವತಃ ಸೋವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಫಣಿರಾಜ್, ಹರೇ ಕೃಷ್ಣ. ಕಾವ್ಯ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಓದಿ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಸಂಶಯವಿಲ್ಲ, ಕರೆಕ್ಟ್ ಇದೆ. ಸಾರಿ, ಅದು ಟ್ರಾನ್ಸ್ಲೇಷನ್ ಪ್ರಾಬ್ಲಮ್. ಓಕೆ, ಕ್ಷಮೆ ಇರಲಿ. ಸಂಶಯವಿಲ್ಲನೇ ಕರೆಕ್ಟ್. ಓಕೆ, ಸೊ ಇಲ್ಲಿ ನಾತ್ರ ಸಂಶಯವಿಲ್ಲ ಅಂತ. ಓಕೆ, ಸೊ ಈ ಭಗವಂತನ ಐಶ್ವರ್ಯ, ಅವನ ಯೋಗ ಶಕ್ತಿಯನ್ನ ಯಾರು ತಿಳ್ಕೊಳ್ತಾರೋ ಅವರು ಖಂಡಿತವಾಗಿಯೂ ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತಾರೆ ಅನ್ನೋದನ್ನ ಅವನು ಇಲ್ಲಿ ಹೇಳ್ತಾನೆ. ಅದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ. ಹರೇ ಕೃಷ್ಣ. ಲತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ. ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ. ಎಲ್ಲ ಆಧ್ಯಾತ್ಮಿಕ ಮತ್ತೆ ಐಹಿಕ ಭೌತಿಕ ಜಗತ್ತು, ಇದು ಎಲ್ಲದಕ್ಕೂ ಮೂಲ ನಾನೇ. ಅಂದ್ರೆ 2 ಜಗತ್ತಿದೆ, ಆಧ್ಯಾತ್ಮಿಕ ಜಗತ್ತು, ಭೌತಿಕ ಜಗತ್ತು. ಈ ಭೌತಿಕ ಜಗತ್ತಲ್ಲಿ ನಾವಿರುವಂತಹದ್ದು, ಆಧ್ಯಾತ್ಮಿಕ ಜಗತ್ತು
ಯಾರು ಭಗವಂತನ ಲೋಕವನ್ನ ಪ್ರವೇಶಿಸ್ತಾರೋ ಅವರಿರುವಂತಹದ್ದು. ಅದರಿಂದ ಈ ಹೇಳ್ತಾರೆ ಈ ಆಧ್ಯಾತ್ಮಿಕ ಜಗತ್ತು ಭಗವಂತನ ಸೃಷ್ಟಿಯ 1ನೇ 4 ಭಾಗ ಇದೆ, 3ನೇ 4 ಭಾಗ ಅಂದ್ರೆ 4ನೇ 3 ಭಾಗ 4ನೇ 1 ಭಾಗ ಇದಾದ್ರೆ 4ನೇ 3 ಭಾಗ ಆಧ್ಯಾತ್ಮಿಕ ಜಗತ್ತಿದೆ ಅಂತ. ಅಂದ್ರೆ ಅದು ವಿಸ್ತರಣೆ ನಮ್ಗೆ ಅದನ್ನು ಮೆಜರ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಬಟ್ ಒಂದು ಊಹೆಗೆ ಹೇಳಿದ್ರೆ ಅಂದ್ರೆ ಎಲ್ಲೋ ಶಾಸ್ತ್ರದಲ್ಲಿ ಎಲ್ಲೋ ಸಿಗತ್ತೆ ಅದಕ್ಕೆ ಅದರ ಬಗ್ಗೆ ವಿವರಣೆ ಅಂತ. ಆ ರೀತಿಯಾಗಿ ಆಧ್ಯಾತ್ಮಿಕ ಜಗತ್ತು ಇರುವಂತಹದ್ದು. ಸೊ ನೀವು ತಿಳ್ಕೊಳ್ಬಹುದು ಭೂಮಿ ಮೇಲೆ ಎಷ್ಟು ಜನ ಇದ್ದಾರೆ, ಅಲ್ಲಿ ಎಷ್ಟು ಜನ ಇರ್ಬೋದು ಅಂತ. ಏನು ವರಿ ಮಾಡ್ಕೊಳಂಗಿಲ್ಲ. ಪ್ರತಿಯೊಂದು ಜೀವಿಗೂ ಇರ್ಲಿಕ್ಕೆ ವ್ಯವಸ್ಥೆಯನ್ನ ಭಗವಂತ ಕಲ್ಪಿಸ್ತಾನೆ, ಸರಿಯಾದ ವ್ಯವಸ್ಥೆಯನ್ನೇ ಕಲ್ಪಿಸ್ತಾನೆ. ಅದರಿಂದ ಏನಂದ್ರೆ ಗೋಪಾಲ ತಾಪನಿ, ನಾವೀಗ ಕೃಷ್ಣನ ಬಗ್ಗೆ ತಿಳ್ಕೊಳ್ಳಿಕ್ ಹೋದ್ರೆ ಗೋಪಾಲ ತಾಪನಿ ಉಪನಿಷತ್ನಲ್ಲಿ ಹೇಳ್ತಾರೆ, ಯೋ ಬ್ರಹ್ಮಾಂಡ ವೇದಾತಿ ಪೂರ್ವಂ ಯೋ ವೈ ವೇದಾಂಶ ಗಾಪಯತಿ ಸ್ಮ ಕೃಷ್ಣ. ಅಂದ್ರೆ ಬ್ರಹ್ಮನಿಗೆ ವೇದದ ಜ್ಞಾನದಲ್ಲಿ ಮೊದಲು ಉಪದೇಶ ಮಾಡಿದವನು, ವೇದ ಜ್ಞಾನವನ್ನ ಪ್ರಸಾರ ಮಾಡಿದವನು ಕೃಷ್ಣ ಅನ್ನೋದನ್ನ ನಾರಾಯಣ ಉಪನಿಷತ್ತು ಹೇಳುತ್ತೆ. ಅದಾದ್ಮೇಲೆ ಅಥ ಪುರುಷೋ ಅವೈ ನಾರಾಯಣೋ ಕಾಮೇತ ಪ್ರಜಾ ಸೃಜಯತಿ ಅನ್ನುವಂಥದ್ದು. ಅನಂತರ ಪರಮ ಪುರುಷನಾದ ನಾರಾಯಣನು ಜೀವಿಗಳನ್ನು ಸೃಷ್ಟಿಸಲು ಅಪೇಕ್ಷೆ ಮಾಡ್ತಾನೆ. ಅವನ ಅಪೇಕ್ಷೆ ಆಗತ್ತೆ, ನಾರಾಯಣ ಜೀವಿಗಳನ್ನು ಸೃಷ್ಟಿಲಿಕ್ಕೆ ಅವನು ಅಪೇಕ್ಷೆಯನ್ನ ಮಾಡ್ತಾನೆ. ಅಂದ್ರೆ ಆಸೆ ಆಗುತ್ತೆ, ನಾನು ಜೀವಿಯನ್ನ ಸೃಷ್ಟಿ ಮಾಡ್ಬೇಕು ಅನ್ನುವಂಥದ್ದು. ಹಾಗೆ ನಾವು ಮುಂದೆ ಹೋದ್ರೆ ಹೀಗೆ ಹೇಳ್ತಾರೆ ಅಲ್ಲಿ ಗೋಪಾಲ ತಾಪನಿ ಉಪನಿಷತ್ತಿನಲ್ಲಿ ಹೇಳೋದು, ನಾರಾಯಣಾದ್ ಬ್ರಹ್ಮ ಜಾಯತೆ, ನಾರಾಯಣಾದ್ ಪ್ರಜಾಪತಿ ಪ್ರಜಾಯತೆ, ನಾರಾಯಣಾದ್ ಇಂದ್ರೋ ಜಾಯತೆ, ನಾರಾಯಣಾದ್ ಅಷ್ಟ ವಸುವೋ ಜಾಯಂತೆ, ನಾರಾಯಣಾದ್ ಏಕಾದಶ ರುದ್ರ ಜಾಯಂತೆ, ನಾರಾಯಣಾದ್ ದ್ವಾದಶಾದಿತ್ಯ. ಹೀಗೆ ನಾರಾಯಣನಿಂದ ಬ್ರಹ್ಮ, ನಾರಾಯಣನಿಂದ ಪ್ರಜಾಪತಿಗಳು ಅಂದ್ರೆ ಹುಟ್ಟಿದರು, ನಾರಾಯಣನಿಂದ ಇಂದ್ರ ಹುಟ್ಟಿದ, ನಾರಾಯಣನಿಂದ ಅಷ್ಟ ವಸುಗಳು ಹುಟ್ಟಿದರು, ನಾರಾಯಣನಿಂದ ಏಕಾದಶ ರುದ್ರರು ಹುಟ್ಟಿದರು, ನಾರಾಯಣನಿಂದ ದ್ವಾದಶಾದಿತ್ಯರು ಹುಟ್ಟಿದರು. ಹೀಗೆ ನಾರಾಯಣ ಅಂದ್ರೆ ಕೃಷ್ಣನ ವಿಸ್ತರಣೆ. ನಾನು ನಾರಾಯಣ ಮತ್ತೆ ಕೃಷ್ಣನ ವ್ಯತ್ಯಾಸ ಹೇಳಿದೆ. ಕೃಷ್ಣ ಅಂದ್ರೆ ಮನೇಲಿರುವವನು, ನಾರಾಯಣ ಅಂದ್ರೆ ಆಫೀಸಲ್ಲಿ ಇರುವವನು, ಒಬ್ಬನೇ. ಅಂದ್ರೆ ಡ್ಯೂಯಲ್ ಪರ್ಸನಾಲಿಟಿ ತರ ಅದು. ಅವನ ಉದ್ದೇಶ ಬೇರೆ, ನಾರಾಯಣನ ಉದ್ದೇಶ ಬೇರೆ. ಕೃಷ್ಣ ಅವನೊಂಥರ ಮಾಂತ್ರಿಕನ ತರ, ನಾವೇನ್ ಹೇಳ್ತೀವಲ್ಲ, ಅವನು ಅಲ್ಲಿದ್ದು ಅವನಿಂದ ಇದೆಲ್ಲ ಆಗತ್ತೆ. ಸೊ ನಾರಾಯಣ ಅನ್ನುವಂಥವನು ಈ ರೀತಿಯಾಗಿ ಎಲ್ಲವನ್ನ ಸೃಷ್ಟಿ ಮಾಡಿದ ಅನ್ನುವಂಥದ್ದು. ಮತ್ತೆ ಅದೇ ವೇದಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಏನಂದ್ರೆ, ಬ್ರಹ್ಮಣ್ಯೋ ದೇವಕಿ ಪುತ್ರ ಅಂತಾನು ಹೇಳ್ತಾರೆ. ದೇವಕಿಯ ಮಗನಾದ ಕೃಷ್ಣನು ಪುರುಷೋತ್ತಮನು ಅನ್ನೋದನ್ನ ನಾರಾಯಣ ಉಪನಿಷತ್ತೇ ಹೇಳತ್ತೆ. ಏಕೋ ವೈ ನಾರಾಯಣ ಆಸೀತ್ ನ ಬ್ರಹ್ಮ ನ ಈಶಾನೋ ನಪೋ ಅಗ್ನಿ ಸಮೌ ನಮೇ ಪಾಪನ ಪೃಥಿವಿ ನ ನಕ್ಷತ್ರಾಣಿ ನ ಸೂರ್ಯ. ಅವನು ಸೃಷ್ಟಿ ಮಾಡುವ ಮೊದಲು ಯಾರು ಇರ್ಲಿಲ್ಲ ಅನ್ನೋದನ್ನ ಈ ಶ್ಲೋಕ ಹೇಳುತ್ತೆ. ನಾರಾಯಣ ಉಪನಿಷತ್ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮಹಾ ಉಪನಿಷತ್ನಲ್ಲಿ ಹೇಳುವಂತಹದ್ದು, ಸೃಷ್ಟಿಯ ಪ್ರಾರಂಭದಲ್ಲಿ ಪರಮ ಪುರುಷನಾದ ನಾರಾಯಣನೊಬ್ಬನೇ ಇದ್ದನು. ಬ್ರಹ್ಮ ಇರ್ಲಿಲ್ಲ, ಶಿವ ಇರ್ಲಿಲ್ಲ, ಅಗ್ನಿ ಇರ್ಲಿಲ್ಲ, ಚಂದ್ರ ಇರ್ಲಿಲ್ಲ, ಆಕಾಶದಲ್ಲಿ ನಕ್ಷತ್ರಗಳಿರ್ಲಿಲ್ಲ, ಸೂರ್ಯನೂ ಇರ್ಲಿಲ್ಲ. ಇದನ್ನ ಮಹಾ ಉಪನಿಷತ್ ಅಂತ ಹೇಳತ್ತೆ. ಮಹಾ ಉಪನಿಷತ್ನಲ್ಲಿ ಈ ಶಿವ, ಭಗವಾನ್ ಶಿವ, ಅವನನ್ನು ಭಗವಂತ ಅಂತಾನೆ ನಾವು ಕರೀತೇವೆ. ಆದ್ರೆ ಅವನು ಪರಿಪೂರ್ಣ ಕೃಷ್ಣ ಅಲ್ಲ. ಶಿವನು ಪರಮ ಪ್ರಭುವಿನ ಹಣೆಯಿಂದ ಹುಟ್ಟಿದ ಅಂತ ಹೇಳಲಾಗಿದೆ ಅಲ್ಲಿ. ಹೀಗೆ ನಾವು ಭಗವಂತನನ್ನ ಅಂದ್ರೆ ಈ ಮೋಕ್ಷ ಧರ್ಮದಲ್ಲಿ ಏನ್ ಹೇಳುತ್ತಾರೆ ಅಂದ್ರೆ, ಪ್ರಜಾಪತಿಂಚ ರುದ್ರಂ ಚಾಪ್ಯಹಮೇವ ಸೃಜಾಮಿ ವೈ ತವಿಮಾಂ ನ ವಿಜಾನಯಿತೋ ಮಮ ಮಾಯಾ ವಿಮೋಹಿತವಂತೆ. ಪ್ರಜಾಪತಿಗಳು ಶಿವ ಇತರರನ್ನ ಭಗವಂತ ಸೃಷ್ಟಿಸಿದ್ದಾನೆ, ಆದ್ರೆ ಯೋಗ ಮಾಯೆ ಇಂದ ಅವರಿಗೆ ಅದು ಸಹಿತ ಗೊತ್ತಿಲ್ಲ. ಅವರಲ್ಲಿರುವಂತಹದ್ದು ಈ ಭಗವಂತನ ಕುರಿತಾದಂತಹ ಯೋಗ ಮಾಯೆಯಿಂದ, ಅದರಿಂದ ಅವರಿಗೆ ಗೊತ್ತೇ ಇಲ್ಲ. ನಾರಾಯಣ ಪರೋ ದೇವಸ್ ತಸ್ಮಾತ್ ಜಾತಶ್ಚತುರ್ಮುಖಃ ತಸ್ಮಾತ್ ರುದ್ರೋ ಭವದ್ದೇವ ಸಚ ಸರ್ವಜ್ಞತಾಂ ಗತಃ. ನಾರಾಯಣನು ದೇವೋತ್ತಮ ಪರಮಪುರುಷ, ಅವನಿಂದ ಬ್ರಹ್ಮನು ಹುಟ್ಟಿದನು, ಅವನಿಂದ ಶಿವನು ಹುಟ್ಟಿದನು ಅನ್ನುವಂಥದ್ದನ್ನ ಈ ರೀತಿಯಾಗಿ ಹಲವಾರು ಗ್ರಂಥಗಳು ಇದರಿಂದ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳಬಹುದು. ಎಲ್ಲರೂ ನನ್ನಿಂದ ಹುಟ್ಟಿರುವುದರಿಂದ ನಾನು ಎಲ್ಲದರ ಮೂಲ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಅದರಿಂದ ಎಲ್ಲರೂ ನನ್ನ ಅಧೀನದಲ್ಲಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾನೆ. ಅವನ ಮೇಲೆ ಯಾರೂ ಇಲ್ಲ, ಆದ್ರಿಂದ ಅವನು ಪರಮ ನಿಯಾಮಕ, ನಿಯಂತ್ರಕ
ಭಗವಂತ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಬಹುದು. ಅದರಿಂದ ಅವನು ಹೇಳ್ತಾನೆ, ಭೌತಿಕ ಜಗತ್ತುಗಳು ಮೂಲವು ನಾನು, ಎಲ್ಲವೂ ನನ್ನಿಂದ ಹೊರಸೂಸುತ್ತೆ. ಅವನ ಉಸಿರಾಟ ಪ್ರಕ್ರಿಯೆಯಲ್ಲಿ ಅವನ ರೋಮಕೂಪಗಳಿಂದ ಈ ಬ್ರಹ್ಮಾಂಡಗಳು ಹುಟ್ಕೊಳ್ತವೆ. ನೋಡ್ಬೋದು ಇಲ್ಲಿ ಈ ಲೋಕಗಳು ಹುಟ್ಕೊಳ್ತವೆ. ಅದೇ ಲೋಕಗಳನ್ನ ನೋಡ್ಕೊಳ್ಳಿಕ್ಕೆ ಭಗವಂತ ತನ್ನನ್ನು ತಾನು ವಿಸ್ತರಿಸಿಕೊಳ್ತಾನೆ. ಅದರಿಂದ ಮೂರ್ಖರಾದವ್ರು ಏನ್ ಮಾಡ್ತಾರೆ, ಕೃಷ್ಣ ಏನೋ ಒಂದು ಆರ್ಡಿನರಿ ಮನುಷ್ಯ ಅಂತ ತಿಳ್ಕೊಳ್ತಾರೆ. ಆತರ ಅದು ಭ್ರಮೆ. ಆ ರೀತಿಯಾಗಿ ನಾವು ಭಗವಂತನ ಕುರಿತಾಗಿ ಚಿಂತಿಸಬಾರದು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಜರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಸಾರಿ, ಹರೇ ಕೃಷ್ಣ ಹರೇ ಕೃಷ್ಣ. ಯಾರು ಓದ್ತೀರಾ? ಹರೇ ಕೃಷ್ಣ ಗುರುಜಿ. ಓದಿ ಹರೇ ಕೃಷ್ಣ ಪ್ರಭು ಓದಿ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ, ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಸೊ ಇದು ಯಾರು ಭಗವಂತನ ಶುದ್ಧ ಭಕ್ತರಾಗಿರ್ತಾರೆ ಅವರ ಕತೆ. ಪರಿಶುದ್ಧ ಭಕ್ತರ ಯೋಚನೆಗಳು, ಯಾವಾಗಲೂ ಅವರು ಭಗವಂತನ ಬಿಟ್ಟು ಬೇರೆ ಏನೋ ಆಲೋಚನೆ ಮಾಡೋದಿಲ್ಲ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗಿರುತ್ತವೆ ಅಂತ ಹೇಳ್ತಾನೆ. ಅದರಿಂದ ಅವರು ಯಾವಾಗಲೂ ಭಗವಂತನ ಕುರಿತಾಗಿ ಚಿಂತನೆಯನ್ನ ಮಾಡ್ತಾರೆ. ಒಂದು ಚಿಕ್ಕ ವಿಡಿಯೋ ನಿಮಗೆ ಅವರು ಹೀಗೆ ಭಕ್ತರ ಅವರ ಚಿಂತನೆ ಹೇಗಿತ್ತು, ಅವರಿಗೆ ಒಂದೇ ಉದ್ದೇಶ ಇತ್ತು, ಭಗವಂತನ ಈ ಜ್ಞಾನವನ್ನ ನಾನು ಗುರುಗಳು ಹೇಳಿರ್ತಾರೆ ಅವರಿಗೆ. ಭಕ್ತಿ ಸಿದ್ಧಾಂತ ಮಹಾರಾಜ ನೀವು ಇದನ್ನ ಮಾಡಬೇಕು, ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಬೇಕು, ಈ ಎಲ್ಲಾ ಜ್ಞಾನಗಳನ್ನ ಅವರಿಗೆ ಕೊಡಬೇಕು. ನಾವು ಬಹಳ ಬ್ರಿಟಿಷರ ಇನ್ಫ್ಲೂಯೆನ್ಸ್ ಮೇಲೆ ತುಂಬಾ ಇತ್ತು. ಶ್ರೀಲಾ ಪ್ರಭುಪಾದರ ಒಂದು ಸಂಕೀರ್ತನೆಯ ಝಲಕ್. ಅವರು 9, 10, 11 ವರ್ಷದಲ್ಲಿ ಮಾಡಿರುವಂತಹ ಸಾಧನೆಗಳಲ್ಲಿ ಅಂದ್ರೆ ಅವರು ಪೂರ್ತಿಯಾಗಿ ವೃಂದಾವನದಲ್ಲಿ 9 ವರ್ಷ ಇರ್ತಾರೆ. ಅಲ್ಲಿ ಹೋಗೋ ಮೊದಲು ಅವರು ಸನ್ಯಾಸ ಸ್ವೀಕಾರ ಮಾಡಿ ವೃಂದಾವನದಲ್ಲಿ ಇದ್ದು ಹಲವಾರು ಗ್ರಂಥಗಳನ್ನ ಆಗ್ಲೇ ಅವರು ಇಂಗ್ಲಿಷಿಗೆ ತರ್ಜುಮೆ ಮಾಡ್ಲಿಕ್ಕೆ ಶುರು ಮಾಡಿರ್ತಾರೆ. ಆಮೇಲೆ ಹೋಗ್ತಾರೆ. ಇನ್ನೇ ಮತ್ತೆ ಇಲ್ಲಿದ್ರೆ ಆಗಲ್ಲ, ಹೋಗ್ಲೇಬೇಕು, ಬಹಳ ಅರ್ಜೆಂಟ್ ಆಗಿ ನಾನು ಈ ಸಂದೇಶವನ್ನ ತೆಗೆದುಕೊಂಡು ಹೋಗ್ಬೇಕು. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆ ಜನರಲ್ ಮೆಕ್ಕಾಲೆ ಭಾಷಣವನ್ನ ನೀವು ಅರ್ಥ ಮಾಡಿಕೊಂಡಿರಬಹುದು. ಅವನು ಬ್ರಿಟಿಷರು ಬಂದ ಮೇಲೆ ಆಗಿರುವಂತಹದ್ದು ಒಂದು 100-150 ವರ್ಷಗಳ ಹಿಂದೆ ಅವನು ಬ್ರಿಟಿಷ್ ಅಸೆಂಬ್ಲಿಯಲ್ಲಿ ಅಂದ್ರೆ ಸಂಸತ್ತಿನಲ್ಲಿ ಹೋಗಿ ಹೇಳ್ತಾನಂತೆ, ನಾನು ಭಾರತದ ಉದ್ದಗಲಕ್ಕೂ ಅಂದ್ರೆ ಇಲ್ಲಿ ಏನ್ ಮಾಡಿದ್ರು ಅವ್ರಿಗೇನು ನೆಲೆ ನಿಲ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆಗ ಅವನ್ ಏನ್ ಮಾಡ್ತಾನೆ ಅಂದ್ರೆ, ಅವರ ಆಫೀಸ್ನಲ್ಲಿ ಒಬ್ಬ ಅಕೌಂಟೆಂಟ್ ಅಂದ್ರೆ ಈ ಇದರಲ್ಲಿ ಕೆಲಸ ಮಾಡುವ ಒಬ್ಬ ಇರ್ತಾನೆ. ಅವನೇನ್ ಮಾಡ್ತಾನೆ ಅಂದ್ರೆ, ಮನೆಯಿಂದ ಎಲ್ಲೋ ಒಂದ್ ಕಡೆ ಹೊರಡುವಾಗ ಅವನ ಮನೆಯಲ್ಲಿ ಅಡಿಗೆಗಿರುವವನಿಗೂ ನಮಸ್ಕಾರ ಮಾಡಿ ಹೊರಡ್ತಾ ಇದ್ದಂತೆ. ಅವನಿಗೆ ಅದನ್ನು ನೋಡಿ, ಯಾಕೆ ನೀನು ಹಾಗೆ ನಮಸ್ಕಾರ ಮಾಡ್ತೀಯ ಅಂದ್ರೆ, ಆಗ ಅವನ ನಮ್ಮ ಸಂಸ್ಕೃತಿಯ ಹಾಗೆ ಹಿರಿಯರು ಯಾರೇ ಇರ್ಲಿ ನಮಸ್ಕಾರ ಮಾಡುವುದು ನಮ್ಮ ಇದು, ನಾವು ಯಾರನ್ನು ಆತರ ನೌಕರನೋ ಅಥವಾ ಇದು ಆ ರೀತಿಯಾಗಿ ನಾವು ನೋಡೋದಿಲ್ಲ ಅನ್ನುವಂಥದ್ದು. ಅದನ್ನ ನೋಡಿ ಅವನಿಗೆ ನಾವೇನ್ ಮಾಡಬೇಕು ಅನ್ನೋದನ್ನ ಅವನು ಸಂಸತ್ತಿನಲ್ಲಿ ಹೋಗಿ ಹೇಳ್ತಾನಂತೆ. ನಾನು ಭಾರತದ ಉದ್ದಗಲಕ್ಕೂ ಟ್ರಾವೆಲ್ ಮಾಡಿದ್ದೇನೆ, ಆದ್ರೆ ಒಂದು ಭಿಕ್ಷುಕ ನಮಗೆ ಸಿಗ್ಲಿಲ್ಲ ಅಲ್ಲಿ.
ನಾವು ಭಾರತವನ್ನ ಅಲ್ಲಿ ನಮ್ಮ ಅಧಿಕಾರವನ್ನ ಸ್ಥಾಪನೆ ಮಾಡ್ಬೇಕಂದ್ರೆ ನಾವು ಮೊದಲ ಅವರ ಸಂಸ್ಕೃತಿಯ ಮೇಲೆ ಪ್ರಹಾರ ಮಾಡಬೇಕು ಅನ್ನೋದನ್ನ ಅವನಲ್ಲಿ ಹೋಗಿ ಹೇಳ್ತಾನೆ. ಅದೇ ರೀತಿಯಾಗಿ ಅವ್ರು ಮಾಡಿದ್ದಾರೆ. ಅವ್ರು ಮಾಡಿದಷ್ಟೇ ಅಲ್ಲ, ಈಗಲೂ ನಾವು ಬಡ್ದಾಡ್ಕೊಳ್ತಾ ಇದ್ದೇವೆ. ನಮ್ಮ ಒರಿಜಿನಲ್, ನಮ್ಮ ಮೂಲಕ್ಕೆ ನಾವು ಕನೆಕ್ಟ್ ಆಗಿಲ್ಲ. ಮತ್ತೆ ಈಗೇನಾಗಿದೆ, ಹಾಗೆ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಬಹುದು. ಏನಾಗಿದೆ ಅಂದ್ರೆ ನಾವು ನಮ್ಮ ಮೂಲದಿಂದ ನಮ್ಮನ್ನ ಡಿಸ್ಕನೆಕ್ಟ್ ಮಾಡುವಂತ ಪ್ರಯತ್ನ. ಆದ್ರೆ ಈ ಸನಾತನ ಧರ್ಮ, ಭಗವಂತನೇ ಇದರ ಸ್ಥಾಪಕ, ಅಲ್ಲಿಂದಾನೇ ಬಂದಿರೋದ್ರಿಂದ ಅವನು ಒಂದಲ್ಲ ಒಂದು ರೀತಿಯಲ್ಲಿ ಮತ್ತೆ ಅವನು ಬರ್ತಾನೆ. ಒಂದಲ್ಲ ಒಂದ್ ಕಡೆ ದುಷ್ಕರ್ಮಿಗಳನ್ನ ಅವನು ಖಂಡಿತವಾಗಿಯೂ ಅಧರ್ಮಿಗಳನ್ನ ಇದ್ ಮಾಡ್ತಾನೆ. ಅದೆಲ್ಲ ಆಗ್ತಾನೆ ಇರುತ್ತೆ. ಸಮಯದಿಂದ ಸಮಯಕ್ಕೆ ಈ ತರದವ್ರು ಬರ್ತಾರೆ, ಅವನ ಅವತಾರಗಳಾಗತ್ತೆ. ಈ ಚೈತನ್ಯ ಮಹಾಪ್ರಭುಗಳು ಅಥವಾ ಕೆಲವು ದೇವತಾ ಅಂದ್ರೆ ಅವನ ಬೇರೆ ಬೇರೆ ರೀತಿಯ ವಿಸ್ತರಣೆಯಲ್ಲಿ ಬರ್ತಾರೆ, ಕೆಲವೊಂದು ಉದ್ದೇಶಗಳನ್ನ ಪೂರೈಸ್ತಾರೆ, ಹೋಗ್ತಾರೆ. ಕೊನೆಗೆ ತುಂಬಾ ಜಾಸ್ತಿ ಅಧರ್ಮಿಗಳಾದಾಗ ಅವನು ಬಂದು ಅವನೇ ಅವತಾರವನ್ನ ತಾಳಿ ಸಂಹಾರ ಮಾಡಿ ಹೋಗ್ತಾನೆ, ಮತ್ತೆ ಧರ್ಮ ಸಂಸ್ಥಾಪನೆಯನ್ನ ಮಾಡಿ ಹೋಗ್ತಾನೆ ಅವನನ್ನುವಂಥದ್ದು. ಅದರಿಂದ ಅವನ್ ತನ್ನ ಪರಿಶುದ್ಧ ಭಕ್ತರು ನನ್ನ ಬಗೆಗೆ ಮಾತನಾಡ್ತಾರೆ, ಬಹು ತೃಪ್ತಿಯನ್ನ, ಆನಂದವನ್ನು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದಧಾಮಿ ಬುದ್ಧಿ ಯೋಗಂತಂ ಯೇನ ಮಾಂ ಉಪಯಾಂತಿತೆ. ಹರಿಕೃಷ್ಣ. ಯಾರು ಓದ್ತೀರಾ? ಓದ್ಲಾ ಪ್ರಭುಜಿ ನಾನು? ಹಾ, ಓದಿ ಮಾತಾಜಿ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡುಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿ ಯೋಗವನ್ನು ನಾನು ಕೊಡುತ್ತೇನೆ. ಹರಿಕೃಷ್ಣ ಪ್ರಭುಜಿ. ಅಷ್ಟೇ, ಅವನು ಕೊಡ್ತಾನೆ. ಯಾಕೆಂದ್ರೆ ಧ್ರುವ ಮಹಾರಾಜನ ಬಗ್ಗೆ ನಿಮ್ಗೂ ಹೇಳಿದೆ ಮೊದ್ಲು. 6 ವರ್ಷದ ಬಾಲಕ ಏನು ವೇದ ಓದ್ತಾನೆ, ಏನ್ ಮಾಡ್ತಾನೆ ಅಂತ ನಾವು ತಿಳ್ಕೊಳ್ಬಹುದು. 6 ವರ್ಷದ ಬಾಲಕ ಭಗವಂತನ ಸಾಕ್ಷಾತ್ಕಾರ ಅವನು ಹೇಳ್ತಾನೆ. ನಾರದರು ಹೇಳ್ತಾರೆ, ಹೋಗಪ್ಪ ನೀನು ಚಿಕ್ಕವನು, ಯಾಕೆ ಅಡವಿಗೆ ಬಂದಿದೀಯಾ? ಇಲ್ಲ, ನನಗೆ ಭಗವಂತನ ನೋಡ್ಬೇಕು, ನನ್ನ ಪ್ರಶ್ನೆ ಕೇಳ್ಬೇಕು, ಆಮೇಲೆ ಹೋಗೋದು. ಆಗ ನಾರದರು, ಆಯ್ತಪ್ಪ ನೀನ್ ಮಾಡು, ಹೀಗೆ ಅವ್ರು ಹೇಳ್ತಾರೆ. ನೀನು 11 ತಿಂಗಳು 11 ರೀತಿಯಾದಂತ ತಪಸ್ ಮಾಡ್ಬೇಕು. ಮೊದಲು ಬರೀ ನೀರನ್ನು ಮಾತ್ರ ಸ್ವೀಕಾರ ಮಾಡಿ, ಇನ್ನೊಂದು ತಿಂಗಳು ನೀರು ಸ್ವೀಕಾರ ಮಾಡಬಾರ್ದು, ಇನ್ನೊಂದು ತಿಂಗಳು ಬರೀ ಒಣಗಿದ ಎಲೆಗಳನ್ನ ತಿನ್ಬೇಕು, ಇನ್ನೊಂದು ತಿಂಗಳು ಆ ರೀತಿಯಾಗಿ 4 ತಿಂಗಳು ಬೇರೆ ಬೇರೆ ರೀತಿಯಾದ ರೀತಿಯಲ್ಲೂ ತಪಸ್ಸನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಕೊನೆಯದಾಗಿ ಅವನು ಒಂಟಿ ಕಾಲಲ್ಲಿ ನಿಂತು ಭಗವಂತನ ತಪಸ್ಸನ್ನ ಮಾಡ್ಬೇಕು ಅಂತ ಅವನು ಮಾಡ್ತಾನೆ, ದೃಢ ಮನಸ್ಸಿನಿಂದ ಮಾಡ್ತಾನೆ. ಆಗ ತನ್ನ ಕಣ್ಣು ಮುಚ್ಕೊಂಡು ಹೀಗೆ ತಪಸ್ ಮಾಡ್ತಾ ಮಾಡ್ತಾ ತನ್ನಲ್ಲಿರುವಂತಹ ಪರಮಾತ್ಮನನ್ನ ನೋಡ್ತಾ 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 ಕೊನೆಯದಾಗಿ ಅವನ ಪರಮಾತ್ಮ ಕಾಣಿಸೋದಿಲ್ಲ. ಅವನಿಗೆ ಪರಮಾತ್ಮ ಕಾಣಿಸೋದಿಲ್ಲಲ್ಲ, ಏನು ಅಂತ ಅವನ ಕಣ್ಣು ತೆರೆದರೆ ನಾರಾಯಣ ಎದುರುಗಡೆ ನಿಂತಿದ್ದಾನೆ. ನಾರಾಯಣ ಅವನ ಭಕ್ತಿಗೆ ಮೆಚ್ಚಿ ಎದುರುಗಡೆ ನಿಂತು ಅವನಿಗೆ ತನ್ನ ಶಂಖದಿಂದ ಅವನ ತಲೆಯನ್ನು ಸವರಿ ಎಲ್ಲಾ ವೇದಗಳ ಜ್ಞಾನವನ್ನು ಅವನಿಗೆ ಕೊಡ್ತಾನೆ. ಸೊ ಇದು ಭಗವಂತನ ಅವನು ತನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ಅವನು ಕೊಡ್ತಾನೆ. ಪ್ರತಿಯೊಂದು ಕಡೆ ಅವನು ನೋಡಿ ರಕ್ಷಣೆಯನ್ನ ಮಾಡ್ತಾನೆ ಇದ್ದಾನೆ. ಇಲ್ಲಾಂದ್ರೆ 6 ವರ್ಷದ ಬಾಲಕ ಹೇಗೆ ಅಡವಿಯಲ್ಲಿ ಹೋಗಿ ಕಾಡು ಮೃಗಗಳ ಮಧ್ಯೆ ಈ ತರ ತಪಸ್ ಮಾಡ್ಲಿಕ್ಕೆ ಸಾಧ್ಯ? ಸೊ ಅವನ ಉದ್ದೇಶ ಏನು? ಭಗವಂತ ಸಾಕ್ಷಿಯಾಗಿ ನಮ್ಮಲ್ಲಿ ಇದ್ದಾನೆ, ಪರಮಾತ್ಮನಾಗಿ. ಸೊ ಅವನು ರಕ್ಷಣೆಯನ್ನ ಮಾಡ್ತಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ತೇಷಮೇವಾನು ಕಂಪಾರ್ಥಂ ಅಹಮ ಜ್ಞಾನಮಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನ ದೀಪೇನ ಭಾಸ್ವತ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಓದ್ಲಾ ಪ್ರಭುಜಿ? ಹಾ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯದಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಎಷ್ಟೇ ಅವನು ಹೇಳ್ತಾ ಇರೋದು, ಏನ್ ಹೇಳ್ತಾ ಇದ್ದಾನೆ? ನಾನು ವಿಶೇಷ ಅನುಕಂಪ ತೋರ್ಲಿಕ್ಕೆ ಎಲ್ಲಿರ್ತಾನೆ ಅವನು? ಅವರ ಹೃದಯದಲ್ಲಿರ್ತಾನೆ. ಯಾಕೆಂದ್ರೆ ನಾವು ಆತ್ಮ ಅನ್ನುವಂಥದ್ದು ಪರಮಾತ್ಮನ ನೋಡ್ಬೇಕು, ಅವನ ಅನುಕಂಪ ಬರ್ಲಿಕ್ಕೆ. ಅಲ್ಲಿ ತನಕ ಭಗವಂತ ಅಲ್ಲಿ ತಟಸ್ಥನಾಗಿರ್ತಾನೆ. ಅವನು ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಆದ್ರೆ ಎಲ್ಲದಕ್ಕೂ ಅವನು ಕಾರಣ ಇರತ್ತೆ. ನಾವು ಸತ್ ಮೇಲೆ ಯಮಧರ್ಮರಾಜನ ಪ್ರಭುಜಿ ಹೇಳ್ತಾ ಇದ್ರು, ಅಲ್ಲಿ ಎಲ್ಲ ಲೆಕ್ಕಾಚಾರ ಇದೆ. ಚಿತ್ರಗುಪ್ತರು ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ. ಅವ್ರ ಹತ್ರ ನೀನೇನ್ ಮಾಡಿದೀಯಾ, ಓಕೆ
ಕಳಿಸೋ. ನರಕನೋ ಯಾವ ಲೋಕನೋ, ಅಲ್ಲಿ ಏನು ಬೇರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇರೋದಿಲ್ಲ. ನಾನ್ ತಪ್ಪು ಮಾಡಿಲ್ಲ, ನಾನು ಅದ್ ಮಾಡಿದ್ದೀನಿ ಇದ್ ಮಾಡಿ ಅಂತ ವಾದ ಮಾಡೋದಕ್ಕೆ. ಅಲ್ಲಿರೋದೇ ಪರಮಾತ್ಮನ ಸಾಕ್ಷಿಯೇ. ಸೊ ಆದ್ರಿಂದ ನಾವು ಹೇಳ್ತೀವಲ್ಲ ಯಾವಾಗ್ಲೂ, ನಮ್ಮ ಆತ್ಮಸಂತುಷ್ಟಿ ಅಥವಾ ಹೃದಯ ಮೆಚ್ಚುವ ಕೆಲಸ ಮಾಡಬೇಕು ಅನ್ನುವಂಥದ್ದು. ಯಾಕೆ ನಾವು ಹೃದಯ ಮೆಚ್ಚುವ ಕೆಲಸ ಮಾಡ್ಬೇಕಂದ್ರೆ ಅಲ್ಲಿ ಖಂಡಿತವಾಗಿ ಭಗವಂತ ಸಾಕ್ಷಿಭೂತನಾಗಿ ಇರ್ತಾನೆ ಅನ್ನುವಂಥದ್ದು. ಸೊ ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನ ಅವನು ಓಡಿಸ್ತಾನೆ ಅನ್ನೋದನ್ನ ಅವನು ಹೇಳ್ತಾನೆ ಇಲ್ಲಿ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುತ್ವಾ ಮೃಷಯಃ ಸರ್ವೇ ದೇವರ್ಷೇರ್ನಾರದಸ್ತತಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಹರೇ ಕೃಷ್ಣ. ರಾಮ ಬದ್ರಿ ಅವರೇ ಹರೇ ಕೃಷ್ಣ ಓದ್ತೀರಾ? ಶ್ರೀನಿವಾಸ ಅವರೇ ಓದ್ತೀರಾ? ಹೌದು ಸರ್. ಓದಿ. ಹೌದು ಹರೇ ಕೃಷ್ಣ ಪ್ರಭುಜಿ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮಪುರುಷ ಪರಮಧಾಮ ಪವಿತ್ರ ಪರಿಪೂರ್ಣ ಸತ್ಯ. ನೀನು ನಿತ್ಯನು ದಿವ್ಯನು ಆದಿಪುರುಷನು, ನಿನಗೆ ಹುಟ್ಟಿಲ್ಲ. ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಾಲ ಮತ್ತು ವ್ಯಾಸರಂತಹ ಮಹಾಶ್ರೀಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯಾ? ಅರೆ ಪ್ರಭುಜಿ. ಈಗ ಅರ್ಜುನ ಹೇಳ್ತಾ ಇರುವಂತಹದ್ದು ಅರ್ಜುನ ಹೇಳ್ತಾ ಇದ್ದಾನೆ, ದೇವೋತ್ತಮ ಪರಮ ಪುರುಷನಾದ, ಈಗ ಅವನ ಶಾಸ್ತ್ರಗಳಿಂದ ಕೇಳಿದ್ದಾನಲ್ಲ, ಯಾರು? ನಾರದ ಪುರಾಣ ಇದೆ, ಅಸಿತ, ದೇವಲ, ವ್ಯಾಸರು, ಇವರೆಲ್ಲ ದೃಢಪಡಿಸಿರ್ತಾರೆ ಭಗವಂತನು ಯಾರು ಅಂಥೋದನ್ನ. ನಿನಗೆ ಹುಟ್ಟಿಲ್ಲ, ನೀನು ಅತ್ಯಂತ ಶ್ರೇಷ್ಠ, ಪರಂಧಾಮ ಅಲ್ವಾ? ಅವನು ಹೇಳ್ತಾನೆ, ನೀನು ಪವಿತ್ರ ಪರಿಪೂರ್ಣ ಸತ್ಯ, ನೀನು ಅಂದ್ರೆ ಅವನ್ ಬಿಟ್ಟು ಬೇರೆ ಸತ್ಯ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಅದರಿಂದ ಅವನು ಹೇಳ್ತಾನೆ, ಈಗ ಅದೆಲ್ಲವನ್ನ ನೀನ್ ನನಗೆ ತಿರುಗಿ ಹೇಳಿದೀಯಾ ಅಂತ ಮುಂದೆ ಹೇಳ್ತಾನೆ. ಸರ್ವಮೇತದೃತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವಾನ್ ವ್ಯಕ್ತಿಂ ವಿದುರ್ದೇವಾನದಾನವಾಃ. ಹರೇ ಕೃಷ್ಣ. ಒಬ್ಬೊಬ್ರೆ ಓದಿ. ಅನಿತಾ ಮಹೇಂದ್ರ ಮಾತಾಜಿ ಓದಿ. ಪುಷ್ಪಾ ಚಿದಂಬರಂ ಮಾತಾಜಿ ಓದಿ. ಹ್ಯಾಂಡ್ ರೈಸ್ ಮಾಡಿದವರು ಕ್ವಿಕ್ ಆಗಿ ರೆಡಿ ಇರಿ, ಇಲ್ಲಾಂದ್ರೆ ನೆಕ್ಸ್ಟ್ ಹೇಳ್ತೇನೆ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಹರೇ ಕೃಷ್ಣ ಗುರುಜಿ. ಸೊ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಯಾರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಭಗವಂತನನ್ನ. ಯಾಕೆ ಅನ್ನೋದಂತ ನಾವು ನಾವು ಅರ್ಥ ನೋಡಿದ್ದೇವೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ಹೇಳೋದೆಲ್ಲ ಸತ್ಯ ಅಂತ ನಾನು ನಂಬ್ತಾ ಇದ್ದೇನೆ, ಸಂಪೂರ್ಣವಾಗಿ ಒಪ್ಕೊಳ್ತೇನೆ ಅದನ್ನ ಅಂತ ಹೇಳ್ತಾನೆ. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವ ಜಗತ್ಪತೆ. ಹರೇ ಕೃಷ್ಣ. ನೆಕ್ಸ್ಟ್ ಓದಿ. ಯಾರು? ಪುಷ್ಪ ಚಿದಂಬರಂ ಮಾತಾಜಿ. ಚಿದಂಬರಂ. ಹರೇ ಕೃಷ್ಣ ಗುರುಜಿ. ಚಿದಂಬರ. ಹರೇ ಕೃಷ್ಣ. ಓ ಪುರುಷೋತ್ತಮನೇ, ಎಲ್ಲದರ ಮೂಲನೇ, ಎಲ್ಲದರ ಪ್ರಭುವೇ, ದೇವದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಹರೇ ಕೃಷ್ಣ ಗುರುಜಿ. ಈ ಭಗವಂತನನ್ನ ಅಚಿಂತ್ಯ ಅಂತ ಕರಿತೇವೆ. ಅವನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹೇಳ್ದನ ಪೂರ್ತಿ ಅವನನ್ನ ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ನಾವು ಹೇಳಿ? ಯಾಕೆಂದ್ರೆ ಅವನು ಎಲ್ಲಿ ಯಾವ ರೂಪದಲ್ಲಿ ಯಾವಾಗ ಏನ್ ಮಾಡ್ತಾನೆ ಅನ್ನೋದು ನಮ್ಗೇನ್ ಗೊತ್ತಿದೆ? ಅವನ ಸಂಕಲ್ಪ, ಅವನ ಇಚ್ಛೆ ಆಗ್ತಾನೆ ಇರತ್ತೆ ಅದು. ಅದರಿಂದ ಅವನು ಆದಿ ಅಂತ್ಯ ಎರಡೂ ಇಲ್ಲದೆ ಇರುವನಾಗಿರೋದ್ರಿಂದ ಅವನು ಹೇಳ್ತಾನೆ ಇಲ್ಲ, ಅರ್ಜುನ ನಿನ್ನನ್ನ ನೀನೊಬ್ನೇ ಅರ್ಲಿಕ್ಕೆ ಸಾಧ್ಯಪಾ, ನಾವ್ ಯಾರು ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಿನ್ನನ್ನ ಅನ್ನೋದನ್ನ ಅರ್ಜುನ ಭಗವಂತನ ಹತ್ರ ಹೇಳ್ತಾ ಇದ್ದಾನೆ. ಅವನ ಅಂತರಂಗ ಶಕ್ತಿ. ಭಗವಂತನಲ್ಲಿ 3 ಶಕ್ತಿಗಳು. ಯಾರಿಗಾದ್ರೂ ಗೊತ್ತಿದ್ಯಾ? ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ಅಂತರಂಗ ಶಕ್ತಿಯನ್ನ ನಾವು ಯೋಗಮಾಯ, ಬಹಿರಂಗ ಶಕ್ತಿ ಮಹಾಮಾಯ, ತಟಸ್ಥ ಶಕ್ತಿ ನಾವೆಲ್ಲ ಜೀವಿಗಳು. ಇದು ಭಗವಂತನ 3 ಶಕ್ತಿಗಳು. ಅವನು ಹೇಳಿದಾಗೇನೆ ಈ ಐಹಿಕ ಪ್ರಪಂಚದಲ್ಲಿರುವಂತಹ ಜೀವಿಗಳು, ಚರಾಚರ ವಸ್ತುಗಳು, ಇವೆಲ್ಲ ಭಗವಂತನ ಶಕ್ತಿಗಳು ಅಂತ ಅವನು ಹೇಳಿದ್ದಾನೆ ಅಲ್ವಾ? ಆಲ್ರೆಡಿ ನನ್ನ ಶಕ್ತಿಗಳೇ ಅಂತ.
ಅದೇ ರೀತಿಯಾಗಿ ಇದೇ 3 ಭಗವಂತನ ಶಕ್ತಿಗಳು. ಅದರಿಂದ ಇಲ್ಲಿ ಅವನ ಅಂತರಂಗ ಶಕ್ತಿ ಅನ್ನುವಂಥದ್ದು ಬಹಳ ಪವರ್ಫುಲ್. ಅದು ನಮಗೆ ಸಾಧ್ಯನೇ ಇಲ್ಲ ಅದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ. ಅದನ್ನ ಅವನು ಹೇಳ್ತಾನೆ, ಇದನ್ನ ನೀನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಜಗತ್ಪತಿಯೇ. ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಅನ್ನುವ ಮಾತನ್ನ ಹೇಳ್ತಾನೆ. ಕಥಂ ವಿದ್ಯಾಮಹಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಹರೇ ಕೃಷ್ಣ. ಓದಿ ರೇಣುಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹ. ಒಂದ್ ನಿಮಿಷ. ಕೃಷ್ಣನೇ ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ ಮತ್ತು ನಾನು ನಿನ್ನನ್ನು ತಿಳಿಯುವುದು ಹೇಗೆ? ಓ ದೇವೋತ್ತಮ ಪರಮ ಪುರುಷನೇ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ಹರೇ ಕೃಷ್ಣ ಪ್ರಭುಜಿ. ಈಗ ಅವನು ಕೇಳ್ತಾ ಇದ್ದಾನೆ, ಈಗ ಹೇಗಪ್ಪ ನಾನು ನಿನ್ನನ್ನು ಪೂರ್ತಿಯಾಗಿ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ನಿನ್ನ ತಿಳಿಯೋದು ಹೇಗೆ, ನಿನ್ನ ಬಗ್ಗೆ ತಿಳ್ಕೊಳ್ಳೋದು ಹೇಗೆ? ಪರಮಯೋಗಿಯೇ ಕೃಷ್ಣನೇ ಅಂತ ಕರಿತಾ ಇದ್ದಾನೆ ಅವನನ್ನ. ದೇವೋತ್ತಮ ಪರಮ ಪುರುಷನೇ ಅಂತ ಕರಿತಾ ಇದ್ದಾನೆ ಅವನನ್ನ. ಹೇಗೆ ಯಾವಾಗ್ಲೂ ನಿನ್ನನ್ನು ಧ್ಯಾನಿಸುವುದು ಹೇಗೆ ನಾನು? ಯಾಕಂದ್ರೆ ಈ ಮನಸ್ಸು ಎಷ್ಟು ಪ್ರಕ್ಷುಬ್ಧ, ಎಷ್ಟು ಚಂಚಲ ಅನ್ನೋದನ್ನ ಅವನೇ ಹೇಳಿದ್ದಾನೆ ಮೊದಲು. ಅದರಿಂದ ಇಲ್ಲಿ ಕೇಳ್ತಾ ಇದ್ದಾನೆ, ಯಾವಾಗ್ಲೂ ನನ್ನ ನೆನೆಸೋದು ಹೇಗೆ, ಯಾವ ರೂಪಗಳಲ್ಲಿ ನಿನ್ನನ್ನು ನಾನು ಸ್ಮರಿಸಬೇಕು? ವಿಸ್ತರೇಣಾತ್ಮನ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯತ್ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಓದ್ಲಾ ಪ್ರಭುಜಿ? ಸುಮಿತ್ರಾ ಸಿಆರ್ ಮಾತಾಜಿ ಅಲ್ಲ, ಯಾರು ಓದ್ತೀರಾ? ಯಾರು ಓದಿ. ಅನಿತಾ ಮಾತಾಜಿ. ನಿನ್ನ ಸಿರೆಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನಿಸುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಇಲ್ಲ ಅವನು ಹೇಳ್ತಾ ಇದ್ದಾನೆ, ನಿನ್ನ ಯೋಗ ವಿಸ್ತರಣೆ ನೋಡ್ಬೇಕು, ನಾನು ಕೇಳ್ಬೇಕ, ನಾನು ನೀನ್ ಎಷ್ಟೇ ಹೇಳ್ತಾ ಇದೀಯಾ, ನೀನ್ ಇನ್ನೂ ಕೇಳ್ಬೇಕು ನನಗೆ ಅಂತ ಅವನು ಹೇಳ್ತಾ ಇದ್ದಾನೆ. ಅದು ಅಷ್ಟು ಅವನು ಅದರಲ್ಲಿ ಮುಳುಗಿ ಹೋಗಿದ್ದಾನೆ ಅರ್ಜುನ. ಇನ್ನೂ ಕೇಳ್ಬೇಕು ಅವನ ಬಗ್ಗೆ ಅನ್ನೋ ಕೇಳ್ತಾ ಇದ್ದಾನೆ ಇಲ್ಲಿ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಯಾತ್ಮ ವಿಭೂತಯ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ. ಅನಿತಾ ಮಾತಾಜಿ, ಚಂದ್ರ ಪ್ರಭುಜಿ, ಯಾರಾದ್ರೂ ಒಬ್ರು ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಗುರುಜಿ. ಅನಿತಾ ಮಾತಾಜಿ ಓದ್ತಾರೆ ಪ್ರಭುಜಿ. ನೆಕ್ಸ್ಟ್ ನೀವು ಓದಿ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನು ಹೇಗೆಂದನು ಆಗಲಿ ಕುರಿತು ಹೇಳುತ್ತೀನಿ. ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗೆ ಮಿತಿಯಿಲ್ಲ, ಆದುದರಿಂದ ಪ್ರಧಾನವಾದುದನ್ನು ಮಾತ್ರ ಹೇಳುತ್ತೇನೆ. ಹರೇ ಕೃಷ್ಣ ಗುರು. ಈಗ ಅವನು ಭಗವಂತನ ವಿಸ್ತರಣೆಯ ಬಗ್ಗೆ, ಅವನ ವಿಭೂತಿಗಳು, ಅವನ ಶ್ರೀಮಂತಿಕೆ, ಅದ್ರ ಬಗ್ಗೆ ಅವನು ಹೇಳ್ತಾ ಇದ್ದಾನೆ ಇಲ್ಲಿ. ಅದೇನು ಅವನು ಹೇಳ್ತಾನೆ, ನನ್ನ ವಿಸ್ತರಣೆ ಅನ್ನೋದು ಅನ್ಲಿಮಿಟೆಡ್, ಅದಕ್ಕೆ ಯಾವುದೂ ಲಿಮಿಟ್ ಇಲ್ಲ. ಅದರಲ್ಲಿ ನಿನಗೆ ಮುಖ್ಯವಾದದನ್ನ ನಾನು ಹೇಳ್ತೇನೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಏನ್ ಹೇಳ್ತಾನೆ ಅನ್ನೋದನ್ನ, ಹರೇ ಕೃಷ್ಣ, 1 ಸೆಕೆಂಡ್. ಹರೇ ಕೃಷ್ಣ, 1 ಸೆಕೆಂಡ್. ಸೊ ಇಲ್ಲಿ ನಾನು ಮುಖ್ಯವಾದದನ್ನ ಮಾತ್ರ ಹೇಳ್ತೇನೆ ಅನ್ನೋದನ್ನ ಹೇಳ್ತಾನೆ. ಸೊ ಅದರಲ್ಲಿ ಈಗ ನೀವಿಲ್ಲಿ ನೋಡ್ಬಹುದು ಏನೆಲ್ಲ ಇದೆ ಅವನ ವಿಸ್ತರಣೆಯಲ್ಲಿ ಅನ್ನೋದಕ್ಕೆ. ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿರುವಂತಹ ಪರಮಾತ್ಮ, ಎಲ್ಲಾ ಜೀವಿಗಳ ಆದಿ, ಮಧ್ಯ ಮತ್ತೆ ಅಂತ್ಯ ನಾನು ಅನ್ನೋದನ್ನ ಹೇಳ್ತಾನೆ. ಅಷ್ಟೇ ಅಲ್ಲ, ಆಮೇಲೆ ಹೇಳ್ತಾನೆ, ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರ ಅನ್ನೋದನ್ನ ಹೇಳ್ತಾನೆ.
ವೇದಗಳಲ್ಲಿ ನಾನು ಸಾಮವೇದ ಅನ್ನುವಂತ ಹೇಳ್ತಾನೆ. ದೇವತೆಗಳಲ್ಲಿ ನಾನು ಸ್ವರ್ಗರಾಜನಾದ ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು, ಈ ಮನಸ್ಸು ಅನ್ನುವಂತಹದ್ದೇ ನಾನು ಅನ್ನೋದಂತ ಹೇಳ್ತಾನೆ. ಮತ್ತು ಜೀವಿಗಳಲ್ಲಿ ನಾನು ಚೇತನ, ಯಾರಲ್ಲಿ ಜೀವ ಚೇತನ ಇರತ್ತೆ ಅಂತಹ ಚೇತನ ನಾನು ಅನ್ನೋದನ್ನು ಹೇಳ್ತಾನೆ. ಅದಾದ್ಮೇಲೆ ರುದ್ರರಲ್ಲಿ ನಾನು ಶಿವ ಅನ್ನೋದಂತ ಹೇಳ್ತಾನೆ. ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ ಅಂತ ಹೇಳ್ತಾನೆ. ವಸುಗಳಲ್ಲಿ ನಾನು ಅಗ್ನಿ, ಅಷ್ಟವಸುಗಳಲ್ಲಿ ನಾನು ಅಗ್ನಿ, ನಾನು ಮುಖ್ಯವಾದದ್ದು. ಮತ್ತು ಪರ್ವತಗಳಲ್ಲಿ ನಾನು ಮೇರು ಪರ್ವತ ಅನ್ನುವಂಥದ್ದನ್ನ ಹೇಳ್ತಾನೆ. ಪುರೋಹಿತರಲ್ಲಿ ಬೃಹಸ್ಪತಿ ನಾನು, ಅಂದ್ರೆ ದೇವತೆಗಳ ಗುರು ಬೃಹಸ್ಪತಿ ಅಂತ ನಾನು ಹೇಳ್ತಾನೆ. ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ ಅಂತ ಹೇಳ್ತಾನೆ. ಮತ್ತೆ ಸಾಗರಗಳಲ್ಲಿ, ಸರಸ್ಸುಗಳಲ್ಲಿ ಅವನು ಮಹಾಸಾಗರ ಏನಿದೆ ಆ ಸಾಗರನೇ ನಾನು ಅನ್ನೋದನ್ನ ಹೇಳ್ತಾನೆ. ಮಹರ್ಷಿಗಳಲ್ಲಿ ನಾನು ಭೃಗು ಅಂತ ಹೇಳ್ತಾನೆ. ಮತ್ತೆ ಈ ವೈಬ್ರೇಷನ್ ಕಂಪನಗಳಲ್ಲಿ ನಾನು ಓಂಕಾರ ಅನ್ನೋದನ್ನ ಹೇಳ್ತಾನೆ. ಯಜ್ಞಗಳಲ್ಲಿ ನಾನು ಜಪಯಜ್ಞ, ಇಲ್ಲಿ ಹೇಳ್ತಾನೆ ನೋಡಿ ಭಗವದ್ಗೀತೆಯಲ್ಲಿ, ನಾವು ಯಜ್ಞ ಮಾಡೋದು ಯಾಕೆ? ಭಗವಂತನ ಕುರಿತಾಗಿ ಜಪವನ್ನ ಮಾಡಬೇಕು. ಅಂತ ಯಜ್ಞಗಳಲ್ಲಿ ಜಪಯಜ್ಞವೇ ತಾನು ಅಂತ ಹೇಳ್ತಾನೆ. ಅದರಿಂದ ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ ಅನ್ನೋದನ್ನ ಹೇಳ್ತಾನೆ. ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷ, ದೇವಋಷಿಗಳಲ್ಲಿ ನಾನು ನಾರದ ಅಂತ ಹೇಳ್ತಾನೆ. ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ ಅನ್ನುವಂಥದ್ದನ್ನು ಹೇಳ್ತಾನೆ. ಈ ಕಪಿಲ ಮುನಿಯು ಸಹಿತ ಭಗವಂತನ ಒಂದು ಅವತಾರನೆ. ಅಶ್ವಗಳಲ್ಲಿ ನಾನು, ಈ ನಿಮಗೆ ಗೊತ್ತಿರಬಹುದು, ಸಮುದ್ರ ಮಂಥನದಲ್ಲಿ ಒಂದು ಬಿಳಿ ಕುದುರೆ ಬರುತ್ತೆ, ಉಚ್ಚೈಶ್ರವಸ್ಸು ಅಂತ ಅದನ್ನ ಕರೆಯೋದು. ಅದು ಇಂದ್ರನ ಕುದುರೆ. ಆಮೇಲೆ ಅವನ ಹತ್ರ ಇರುವಂತಹದ್ದು ಆ ಕುದುರೆಯೇ ತಾನು ಉಚ್ಚೈಶ್ರವಸ್ಸು, ಆ ಕುದುರೆ ಅಂತ ಹೇಳ್ತಾನೆ. ಮತ್ತೆ ಇದು ಗಜೇಂದ್ರ, ಐರಾವತ ನಾನು, ಅದು ಇಂದ್ರನ ಹತ್ರನೇ ಇರುವಂತಹದ್ದು. ಅಂದ್ರೆ ಈ ಆನೆಗಳಲ್ಲಿ ಗಜೇಂದ್ರಲ್ಲಿ ನಾನು ಐರಾವತ. ಮನುಷ್ಯರಲ್ಲಿ ಯಾರು ರಾಜನಿರ್ತಾನೋ ಅವನು ಅಂದ್ರೆ ತಾನೇ ರಾಜ ಅನ್ನುವಂಥದ್ದನ್ನ ಹೇಳ್ತಾನೆ. ಆಮೇಲೆ ಆಯುಧಗಳಲ್ಲಿ ವಜ್ರಾಯುಧ, ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪತ್ತಿಗೆ ಕಾರಣರಾದವರಲ್ಲಿ ನಾನು ಕಂದರ್ಪ. ಈ ಕಂದರ್ಪ ಅಂದ್ರೆ ಯಾರು? ಯಾರಿಗೆ ಗೊತ್ತಿದೆ? ಕಂದರ್ಪ ಅಂದ್ರೆ ಗಂಧರ್ವರಲ್ಲ. ಕಂದರ್ಪ ಅಂದ್ರೆ ಮನ್ಮಥ, ಡೈರೆಕ್ಟ್ ಆಗಿ ಅಂದ್ರೆ ಮನ್ಮಥನೇ ಕಂದರ್ಪ. ಓಕೆ, ಪ್ರೇಮ ದೇವತೆ ಅವನು. ಸರ್ಪಗಳಲ್ಲಿ ನಾನು ವಾಸುಕಿ ಅನ್ನೋದನ್ನ ಹೇಳ್ತಾನೆ. ಬಹುಹೇಡೆಗಳ ನಾಗರಗಳಲ್ಲಿ ಪ್ರಜೋತ್ಪತ್ತಿಗೆ ಕಾರಣದ ಕಂದರ್ಪ, ಪ್ರೇಮ ದೇವತೆ. ಸರ್ಪಗಳಲ್ಲಿ ನಾನು ವಾಸುಕಿ ಅನ್ನೋದನ್ನ ಅವನು ಹೇಳ್ತಾನೆ. ಆಮೇಲೆ ಬಹುಹೇಡೆಗಳ ನಾಗರಗಳಲ್ಲಿ ನಾನು ಅನಂತ, ಜಲವಾಸಿಗಳಲ್ಲಿ ನಾನು ವರುಣ ದೇವತೆ. ವರುಣ ನೀರಿಗೆ ಕಾರಣ ಆದವನು ವರುಣ ದೇವತೆ. ಪಿತೃಗಳಲ್ಲಿ ಅರ್ಯಮ ಮತ್ತು ಶಾಸನ ನಿರ್ವಹಿಸುವವರಲ್ಲಿ ಯಮ. ಯಮನೇ ಎಲ್ಲ, ಯಮ ಧರ್ಮರಾಜ ಅಂತ ನಾವು ಏನ್ ಕರಿತೇವೆ, ಆ ಯಮನೇ ಶಾಸನ ಅದರಲ್ಲಿ ಅವನು ಸಹಿತ ಭಗವಂತನ ಅಂಶನೇ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ದೈತ್ಯರಲ್ಲಿ ಭಕ್ತ ಪ್ರಹ್ಲಾದ, ಕ್ಷಯ ಉಂಟು ಮಾಡುವವರಲ್ಲಿ ನಾನು ಕಾಲ, ಅಥವಾ ಪ್ರಾಣಿಗಳಲ್ಲಿ ನಾನು ಸಿಂಹ, ಪಕ್ಷಿಗಳಲ್ಲಿ ನಾನು ಗರುಡ ಅನ್ನೋದನ್ನ ಹೇಳ್ತಾನೆ. ಪರಿಶುದ್ಧಗೊಳಿಸುವವರಲ್ಲಿ ಅವನು ವಾಯು, ಶಸ್ತ್ರಧಾರಿಗಳಲ್ಲಿ ರಾಮ, ಮೀನುಗಳಲ್ಲಿ ನಾನು ಮಕರ, ಹರಿಯುವ ನದಿಗಳಲ್ಲಿ ನಾನು ಗಂಗಾ ನದಿ ಅನ್ನುವಂಥದ್ದನ್ನ ಹೇಳ್ತಾನೆ. ನೋಡಿ ಎಷ್ಟು ಪವಿತ್ರ. ಎಲ್ಲಾ ಸೃಷ್ಟಿಗಳಿಗೆ ನಾನೇ ಆದಿ, ಅಂತ್ಯ, ಮಧ್ಯ. ಎಲ್ಲಾ ವಿದ್ಯೆಗಳಿಗೆ ನಾನು ಆಧ್ಯಾತ್ಮ ವಿದ್ಯೆ. ಎಲ್ಲಾ ತಾರ್ಕಿಕವಾಗಿ ಅಂದ್ರೆ ಎಲ್ಲದಕ್ಕೂ ನಾನೇ ನಿರ್ಣಾಯಕ ಸತ್ಯ ಅನ್ನೋದನ್ನ ಹೇಳ್ತಾನೆ. ಅಕ್ಷರಗಳಲ್ಲಿ ನಾನು ಸಮಾಸಗಳಲ್ಲಿ ದ್ವಂದ್ವ ಸಮಾಸ. ನಾನೇ ಅಕ್ಷಯವಾದ ಕಾಲ. ಇಲ್ಲಿ ಕಾಲನ ಬಗ್ಗೆ ನಾವು ನಾಳಿನ ಅಧ್ಯಾಯದಲ್ಲಿ ಅರ್ಥ ಮಾಡ್ಕೊಳ್ಳೋಣ, ಕಾಲ ಅಂದ್ರೆ ಏನು ಅನ್ನುವಂಥದ್ದು. ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ. ಬ್ರಹ್ಮನು ಸಹಿತ ಅವನ ವಿಸ್ತರಣೆಯೇ ಒಂದು ಲೆಕ್ಕದಲ್ಲಿ ಕೇಳಲಿಕ್ಕೆ ಹೋದ್ರೆ, ಅವನ ನಾಭಿಯಿಂದ ಹುಟ್ಟಿದ್ರು ಅವನು ವಿಭಿನ್ನ ಅಂಶ, ನಮ್ ತರನೇ ಜೀವಿ. ಆದ್ರೆ ಅದ್ರ ನಾನು ಬ್ರಹ್ಮ ಅಂತ ಅವನು ಹೇಳ್ತಾನೆ. ಯಾಕೆಂದ್ರೆ ನಾವು ಸಹಿತ ಅವನ ಶಕ್ತಿನೇ. ನಮ್ಮ ಆತ್ಮ ಸಹಿತ ಸಚ್ಚಿದಾನಂದ ಭಗವಂತನ ಗುಣಲಕ್ಷಣಗಳನ್ನ ಹೊಂದತ್ತೆ ಯಾವಾಗ ಅದು ಇಲ್ಲಿಂದ ಬಿಡುಗಡೆ ಆಗತ್ತೆ ಐಹಿಕ ಪ್ರಪಂಚದಿಂದ. ಆಗ ಮೃತ್ಯು ಅವನೇ, ಸರ್ವಭಕ್ಷಕನಾದ ಮೃತ್ಯು ತಾನು ಅಂತ ಹೇಳ್ತಾನೆ. ಇನ್ನೂ ಹುಟ್ಟಲಿರುವ ಎಲ್ಲದರ ಉತ್ಪತ್ತಿತ್ವ, ಅಹಂ ಬೀಜ ಪ್ರಜಾಪಿತ ಅಂತ ಹೇಳ್ತಾನೆ. ಸ್ತ್ರೀಯರಲ್ಲಿ
ನೋಡಿ, ಇದು ಮುಖ್ಯವಾಗಿ ಸ್ತ್ರೀಯರಲ್ಲಿ ಹೇಳ್ತಾನೆ, ಅವರಲ್ಲಿರುವಂತಹ ಕೀರ್ತಿ, ಅವರಲ್ಲಿರುವಂತಹ ಶ್ರೀಮಂತಿಕೆ, ಶ್ರೀ, ಅಥವಾ ಅವರ ವಾಕ್ ಅಂದ್ರೆ ಮಾತು, ಅಥವಾ ಅವರ ಸ್ಮೃತಿ, ಅವರ ಬುದ್ಧಿ, ಮತ್ತೆ ಅವರ ಮೇಧಾಶಕ್ತಿ, ಅವರ ದೃಢತೆ ಮತ್ತು ತಾಳ್ಮೆ, ಇದಿಷ್ಟು ಸ್ತ್ರೀಯರಲ್ಲಿ ವಿಶೇಷವಾಗಿರುವಂತಹ ಗುಣಗಳು. ಅದೆಲ್ಲ ಸಹಿತ ಭಗವಂತನೇ ಅಂತ ಹೇಳ್ತಾನೆ, ತಾನೇ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ ಅವನು. ಸಾಮವೇದದಲ್ಲಿ ಬೃಹತ್ ಸಾಮ ಅವನು. ಸಾಮವೇದ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಹೇಗಿರುತ್ತೆ? ಯಾರಾದ್ರೂ ಕೇಳಿದ್ದೀರಾ ಸಾಮವೇದದ ಮಂತ್ರಗಳನ್ನ? ಸಂಗೀತಮಯವಾಗಿರುತ್ತೆ. ಕೇಳಿದ್ದೀರಾ? ಹೇಗಿರತ್ತೆ? ಸಂಗೀತಮಯವಾಗಿರುತ್ತೆ. ಹಾಡ್ ತರ ಇರುತ್ತೆ ಅದು. ಅದರಿಂದ ಅವನು ಹೇಳ್ತಾನೆ, ಆ ಸಾಮವೇದ ಸ್ತೋತ್ರಗಳಲ್ಲಿ ನಾನು ಬೃಹತ್ ಸಾಮ, ಗಾಯತ್ರಿ ಮಂತ್ರ, ಕಾವ್ಯದಲ್ಲಿ ಗಾಯತ್ರಿ ಮಂತ್ರ, ನಾವೇನ್ ಗಾಯತ್ರಿ ಮಾಸಗಳಲ್ಲಿ ಮಾರ್ಗಶಿರ ಮಾಸ ಅವನು, ಋತುಗಳಲ್ಲಿ ಕುಸುಮಾಕರ ವಸಂತ ಮಾಸ ಅವನು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಅಂದ್ರೆ ಯಾರಾದ್ರೂ ಮೋಸ ಮಾಡೋರಿದ್ರೆ ಅವರ ಜೂಜು ನಾನೇ ಅಂತ ಹೇಳ್ತಾನೆ. ಅಂದ್ರೆ ಯಾರಾದ್ರೂ ಜೂಜಾಡಿ ತಾನೇ ಚೆನ್ನಾಗಿ ಆಡ್ತೀನಿ ಅಂತ ತಿಳ್ಕೊಳ್ಳೋದು ಬೇಡ. ಅಲ್ಲಿ ಭಗವಂತನ ಎಂಟ್ರಿ ಆದ್ರೆ ಅವ್ನು ಇನ್ನೂ ಮಹಾ ದೊಡ್ಡ ಜೂಜು ಅನ್ನುವಂಥದ್ದನ್ನ ತಿಳ್ಕೊಳ್ಬಹುದು. ತೇಜಸ್ವಿಗಳ ತೇಜಸ್ಸು, ನಾನು ಜಯ, ನಾನು ಸಾಹಸ, ಬಲಿಷ್ಠರ ಬಲವು ನಾನೇ ಅನ್ನೋದನ್ನ ಅವನು ಹೇಳ್ತಾನೆ. ವೃಷ್ಣಿ ವಂಶದರಲ್ಲಿ ವಾಸುದೇವ ನಾನು, ಪಾಂಡವರಲ್ಲಿ ನಾನು ಅರ್ಜುನ, ಋಷಿಗಳಲ್ಲಿ ನಾನು ವ್ಯಾಸ, ಮಹಾಚಿಂತಕರಲ್ಲಿ ನಾನು ಉಷಣ ಅನ್ನೋದನ್ನ ಹೇಳ್ತಾನೆ. ಶಾಸನ ವಿಧೇಯತೆಯನ್ನು ದಮನ ಮಾಡುವವರ ರೀತಿಯಲ್ಲಿ ನಾನು ಶಿಕ್ಷೆ, ಯಾರಿಗಾದ್ರೂ ತಪ್ಪು ಮಾಡಿದ್ರೆ ಆ ಶಿಕ್ಷೆ ಇದೆಯಲ್ಲ ಅದು ಸಹಿತ ಭಗವಂತನೇ. ಜಯವನ್ನು ಅರಸುವವರಲ್ಲಿ ನಾನು ನೀತಿ, ಯಾರು ಒಂದು ಸುಮ್ನೆ ಮೋಸ ಮಾಡಿ ಗೆದ್ಕೊಳ್ಳೋದಲ್ಲ, ನೀತಿಯುತವಾಗಿ ಅವರು ಗೆಲ್ಲಬೇಕು, ಅದರಿಂದ ಅಲ್ಲಿ ಭಗವಂತ ಇರ್ತಾನೆ. ಗುಹ್ಯ ವಿಷಯಗಳಲ್ಲಿ, ರಹಸ್ಯವಾದ ವಿಷಯಗಳಲ್ಲಿ ಅವನು ಮಾತು ಅಂದ್ರೆ ಮೌನ, ಯಾವಾಗಲೂ ರಹಸ್ಯವನ್ನ ನಾವು ಮೌನವಾಗಿದ್ದೇ ಕಾಪಾಡಿಕೊಳ್ಬೇಕು ಅಲ್ವಾ? ಆದ್ರೆ ಈ ರಹಸ್ಯ ಅನ್ನೋದು ಸ್ತ್ರೀಯರಲ್ಲಿ ಇರುವುದಿಲ್ಲ ಅಂತ ಹೇಳ್ತಾರೆ. ನಾನು ಮೌನ, ಜ್ಞಾನಿಗಳ ಜ್ಞಾನ ನಾನು ಅಂತ ಹೇಳ್ತಾನೆ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಾಮರ್ಜುನ ನ ತದಸ್ತಿ ವಿನಾ ಯಸ್ಮಾನ್ ಯತ್ಸ್ಯಾನ್ ಮಯಾ ಭೂತಂ ಚರಾಚರಂ. ಚಂದ್ರ ಪ್ರಭುಜಿ, ಹರೇ ಕೃಷ್ಣ. ಚಂದ್ರ ಮಾತಾಜಿನ ಓಕೆ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಬಂದಿಲ್ಲ ಇನ್ನು. ಹಾ ಓಕೆ, ಬಂದಿಲ್ಲ. ಹಾ ಸಾರಿ. ಹರೇ ಕೃಷ್ಣ. ಅರ್ಜುನ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸುವ ಬೀಜ. ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ. ಹರೇ ಕೃಷ್ಣ ಪ್ರಭು. ಸೊ ಎಲ್ಲವನ್ನು ಉತ್ಪಾದಿಸುವ ಬೀಜ ಅವನೇ ಅಂತ. ಅಹಂ ಬೀಜ ಪ್ರಜಾಪಿತ ಬಹುದು, ದೊಡ್ಡ ಬೀಜ ಅವನು ಅಲ್ವಾ? ಮತ್ತೆಲ್ಲ ಅಲ್ಲಿಂದನೇ ಬಂದಿರುವಂತಹದ್ದು. ನಾಂತೋಸ್ತೇಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತು ಉದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯ. ಹರೇ ಕೃಷ್ಣ. ಸಂದೀಪ್ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಅಷ್ಟೇ. ಹರೇ ಕೃಷ್ಣ. ಸೊ ಎಷ್ಟು ಹೇಳಿದಾನಲ್ಲ ಅವನು, ಎಷ್ಟು ಅನಂತ ಸಿರಿಗಳಲ್ಲಿ ಇದು ಒಂದು ಸ್ವಲ್ಪ ಅಷ್ಟೇ, ಒಂದು ಸೂಚನೆ ಅಂತ ಹೇಳ್ತಾನೆ. ಅವನ ವಿಸ್ತರಣೆಗೆ ಯಾವುದೇ ರೀತಿಯಾದಂತ ಮಿತಿ ಅನ್ನುವಂತಹದ್ದು ಇಲ್ವೇ ಇಲ್ಲ ಅನ್ನೋದನ್ನ ಇಲ್ಲಿ ಅವನು ಹೇಳ್ತಾನೆ. ಭಗವಂತ ಪೂರ್ತಿಯಾಗಿ ವಿಸ್ತಾರಗೊಂಡು ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಇರ್ತಾನೆ. ಯದ್ಯದ್ ವಿಭೂತಿಂ ಸತ್ವಂ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಹರೇ ಕೃಷ್ಣ. ಕಾವ್ಯ ಕೋಟಿಯನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ. ಹರೇ ಕೃಷ್ಣ.
ಹರೇ ಕೃಷ್ಣ. ಸೊ ಎಲ್ಲ ಸುಂದರವಾದಂತ ವೈಭವವಾದಂತ ಎಲ್ಲದು ತನ್ನಿಂದಲೇ ಮೂಡಿ ಬಂದಿರುವಂತಹದ್ದು ಅಂತ ನಾವಿಲ್ಲಿ ಎಷ್ಟೊಂದು ಸುಂದರವಾದ ಪ್ರಕೃತಿಯನ್ನ ನೋಡ್ತೇವೆ ಅಲ್ವಾ. ಈ ಪ್ರಕೃತಿಯಲ್ಲಿ ಎಷ್ಟೊಂದು ವೈವಿಧ್ಯತೆ ಇದೆ, ಪ್ರಕೃತಿಯಲ್ಲಿ ಎಷ್ಟೊಂದು ಜೀವಿಗಳಿದಾವೆ. ಸೊ ಎಲ್ಲ ಅವನು ಹೇಳ್ತಾ ಇದ್ದಾನಂತ ಎಲ್ಲವೂ ನನ್ನ ವೈಭವದ ಒಂದು ಕಿಡಿ, ಅವನ ಸಿರಿಗಳಲ್ಲಿ ಒಂದು ಕಿಡಿ, ಒಂದು ಬೆಂಕಿಯಿಂದ ಹೊರಗೆ ಬೀಳತ್ತಲ್ಲ ಒಂದು ಸಣ್ಣ ಕಿಡಿ, ಆ ರೀತಿಯಾಗಿ ಒಂದು ಕಿಡಿಯಿಂದ ಮೂಡಿ ಬಂದಿರುವಂತವು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ಎಲ್ಲದಕ್ಕೂ ಕಾರಣ ಅವನೇ, ಅವನಿಲ್ಲ. ಅಥವಾ ಬಹುನೈತೇಕಂ ಬಹುನೈತೇನಂ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಭಾಗ್ಯ ಮಾತಾಜಿ. ಹರೇ ಕೃಷ್ಣ. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ಒಂದೇ ವಂಶದಿಂದ ನಾನು ಇಡೀ ಜಗತ್ತನ್ನು ವ್ಯಾಪಿಸಿ ಧರಿಸಿದ್ದೇನೆ. ನೆಕ್ಸ್ಟ್ ಓದಿ ಮಾತಾಜಿ. ಹರೇ ಕೃಷ್ಣ. ಈ ವಿವರವಾದ ಜ್ಞಾನದ ಅಗತ್ಯವೇನು? ಈಗ ಅವನು ಕೇಳ್ತಾ ಇದ್ದಾನೆ, ನಿನಗೆ ಯಾಕಪ್ಪ ಇಷ್ಟೊಂದು ನಾನು ಹೇಳಿದ್ನಲ್ಲ, ಇದರ ಅವಶ್ಯಕತೆ ಏನಿಲ್ಲ. ಏಕಾಂಶೇನ, ಒಂದೇ ಒಂದು ಅಂಶದಿಂದ ನಾನು ಇಡೀ ವಿಶ್ವವನ್ನ ವ್ಯಾಪಿಸಿ ಧರಿಸಿದ್ದೇನೆ. ಅವನು ವಿಶ್ವವನ್ನ ವ್ಯಾಪಿಸಿ ಧರಿಸದೇ ಇದ್ರೆ ಈ ವಿಶ್ವ ಈ ರೀತಿಯಾಗಿ ಒಂದು ವ್ಯವಸ್ಥೆಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಅವನು ಹೇಳ್ತಾ ಇದ್ದಾನೆ, ನಿನಗೆ ಯಾಕೆ ಅದು ಈಗ ಅನ್ನುವಂಥದ್ದು. ಸೊ ನಾಳೆ ಓದೋಣ ಭಾಗ್ಯ ಮಾತಾಜಿ ನಿಮ್ಗೆ. ಓಕೆ. ಸೊ ಇವತ್ತಿನ ಅಧ್ಯಾಯ ಇಲ್ಲಿಗೆ ಮುಗಿತಾ ಇದೆ. ನಾಳೆ ವಿಶ್ವರೂಪ ದರ್ಶನ. ದಯವಿಟ್ಟು ಭಗವಂತನ ಇನ್ನೂ ಹೆಚ್ಚಾಗಿ ತಿಳಿಯೋದು, ಅವನ ವಿಶ್ವರೂಪದ ಬಗ್ಗೆ ತಿಳ್ಕೊಳ್ಳೋಣ, ಕಾಲದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆಮೇಲೆ ಹೇಗೆ ಅವನು ಅರ್ಜುನ ಫೈನಲಿ ನಮಗೆ ಏನು ಭಗವಂತನ ಇದಾಗತ್ತೆ ಅನ್ನುವಂಥದ್ದು. ಸೊ ಅವನ ಸಾಕ್ಷಾತ್ಕಾರ. ಸೊ ಇದೆಲ್ಲವನ್ನು ತಿಳ್ಕೊಳ್ಳೋಣ ನಾಳೆ. ಓಕೆ. ಇವತ್ತು ಭಗವಂತನ ವಿಸ್ತರಣೆ, ಶುದ್ಧ ಭಕ್ತಿ, ಭಗವದ್ಗೀತೆಯ ಸಾರ, ಅರ್ಜುನನು ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನು ಅವನು ಹೇಗೆ ಅವನು ಸ್ವೀಕಾರ ಮಾಡ್ತಾನೆ, ಆಮೇಲೆ ಅದಾದ್ಮೇಲೆ ಭಗವಂತ ತನ್ನ ವಿಸ್ತರಣೆಯ ಬಗ್ಗೆ ಹೇಳ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಏನಾದ್ರು ಕೇಳ್ಬೇಕಾ ಯಾರಿಗಾದ್ರು? ನಾವೆಲ್ಲ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ. ಸ್ವಲ್ಪ ಬೇಗ ಆಗಿದೆ. ಧನ್ಯವಾದಗಳೆಲ್ಲರಿಗೂ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ರಾಮ ಕೃಷ್ಣ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ
ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಕೃಷ್ಣ ಕೃಷ್ಣ ಹರೇ ರಾಮ 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 ಕೃಷ್ಣ ಕೃಷ್ಣ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಿಗೆ ಜಯವಾಗಲಿ, ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ, ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ, ಇಲ್ಲಿ ನೆರೆದಿರುವ ಎಲ್ಲ ಭಕ್ತವೃಂದಕ್ಕೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಶುಭರಾತ್ರಿ ಎಲ್ರಿಗೂ. ನಾಳೆ ಭೇಟಿ.